Hello? Hello? Dinga? Dinga mana ninda kata apa? Danus? Dinga?
ಹಲೋ 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 ಹಲೋ
ವೇಣುನಾದ ಬಾರೋ ಬಾರೋ ವೇಣುನಾದ ಬಾರೋ ವೆಂಕಟರಮಣ ಬಾರೋ ವೇಣುನಾದ ಬಾರೋ ವೆಂಕಟರಮಣ ಬಾರೋ ವೇಣುನಾದ ಬಾರೋ ಭಂಗಿಸಿದಂತ ಭವಜನಯ್ಯನೆ ಬಾರೋ ಭಂಗಿಸಿದಂತ ಭವಜನಯ್ಯನೆ ಬಾರೋ ಭಂಗಿಸಿದಂತ ಭವಜನಯ್ಯನೆ ಬಾರೋ ಭಂಗಿಸಿದಂತ ಭವಜನಯ್ಯನೆ ಬಾರೋ ವೇಣುನಾದ ಬಾರೋ ವೇಣುನಾದ ಬಾರೋ ವೆಂಕಟರಮಣಿ ಬಾರೋ ಕೂಟನೆಯ ಹಾಡುಂಡ ಧವನಿತ ಚೂರನೆ ಬಾರೋ ಕೂಟನೆಯ ಹಾಡುಂಡ ಧವನಿತ ಚೂರನೆ ಬಾರೋ ರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ ರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ ವೇಣುನಾದ ಬಾರೋ ವೇಣುನಾದ ಬಾರೋ ವೆಂಕಟರಮಣ ಬಾರೋ ಇಲ್ಲ ಮುರಿದು ಮಲ್ಲರ ಕೇತ ಮಲ್ಲನಾಭನೆ 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 ಬಾರೋ ನರಸಿಂಹನೇ ನಲಿವ ಚಿರುವ ಮೂರ್ತಿ ಬಾರೋ ಚಿರುವ ಮೂರ್ತಿ ಬಾರೋ ವೇಣುನಾದ ಬಾರೋ ವೇಣುನಾದ ಬಾರೋ ಶಯನ ಮೂರ್ತಿಯಾದ ವಾಸುದೇವನೇ ಬಾರೋ ಶಯನ ಮೂರ್ತಿಯಾದ ವಾಸುದೇವನೇ ಬಾರೋ ದಾಸರು ದಾಸನಾದ ದಾಸರು ದಾಸನಾದ ಪುರಂದರ ವಿಠಲನೆ ಬಾರೋ ದಾಸರು ದಾಸನಾದ ಪುರಂದರ ವಿಠಲನೆ ಬಾರೋ ವೇಣುನಾದ ಬಾರೋ ವೇಣುನಾದ ಬಾರೋ ಉಲಲುವುದು ಇನ್ನೊಮ್ಮೆ ರಂಗಯ್ಯ ಉಲಲುವುದು ಇನ್ನೊಮ್ಮೆ ಕೃಷ್ಣಯ್ಯ ಉಲಲುವುದು ಇನ್ನೊಮ್ಮೆ ರಂಗಯ್ಯ ಉಲಲುವುದು ಇನ್ನೊಮ್ಮೆ ಕೃಷ್ಣಯ್ಯ ಉಲಲುವುದು ಇನ್ನೊಮ್ಮೆ ರಂಗಯ್ಯ ಉಲಲುವುದು ಇನ್ನೊಮ್ಮೆ ಕೃಷ್ಣಯ್ಯ ಇನ್ನೊಮ್ಮೆ ರಂಗಯ್ಯ ಇನ್ನೊಮ್ಮೆ ರಂಗಯ್ಯ ಉಲಲುವುದು ಇನ್ನೊಮ್ಮೆ ಕೃಷ್ಣಯ್ಯ
ಕೊಡಲುವುದು ಇನ್ನೊಮ್ಮೆ ರಂಗಯ್ಯ ಕೊಡಲುವುದು ಇನ್ನೊಮ್ಮೆ ಕೃಷ್ಣಯ್ಯ ಕೊಡಲುವುದು ಇನ್ನೊಮ್ಮೆ ರಂಗಯ್ಯ ಕೊಡಲುವುದು ಇನ್ನೊಮ್ಮೆ ಕೃಷ್ಣಯ್ಯ ಇನ್ನೊಮ್ಮೆ ರಂಗಯ್ಯ ಕೊಳಲುವುದು ಇನ್ನೊಮ್ಮೆ ಕೃಷ್ಣಯ್ಯ ಎಡಗೆಗಳಲ್ಲಿ ಎಡಗಲ್ಲವಾಡಿ ಎಡಗೆಗಳಲ್ಲಿ ಎಡಗಲ್ಲವಾಡಿ ಹುಡಿಯುಬ್ಬುಗಳ ಅಲ್ಲಾಡಿಸುತ್ತ ಹುಡಿಯುಬ್ಬುಗಳ ಅಲ್ಲಾಡಿಸುತ್ತ ಎಡಗೆಗಳಲ್ಲಿ ಎಡಗಲ್ಲವಾಡಿ ಎಡಗೆಗಳಲ್ಲಿ ಎಡಗಲ್ಲವಾಡಿ ಹುಡಿಯುಬ್ಬುಗಳ ಅಲ್ಲಾಡಿಸುತ್ತ ಹುಡಿಯುಬ್ಬುಗಳ ಅಲ್ಲಾಡಿಸುತ್ತ ಕೊಳಲುವುದು ಇನ್ನೊಮ್ಮೆ ರಂಗಯ್ಯ ಕೊಳಲುವುದು ಇನ್ನೊಮ್ಮೆ ರಂಗಯ್ಯ ಕೊಳಲುವುದು ಇನ್ನೊಮ್ಮೆ ಕೃಷ್ಣಯ್ಯ ಕೊಳಲುವುದು ದ್ವಾರಕಪುರ ನಿಲಯ ಕೊಳಲುವುದು ಇನ್ನೊಮ್ಮೆ ರಂಗಯ್ಯ ಕೊಳಲುವುದು ದ್ವಾರಕಪುರ ನಿಲಯ ನಾದಮೂರ್ತಿ ಗೋಪಿ ಜನಲೋಲ ನಾದಮೂರ್ತಿ ಗೋಪಿ ಜನಲೋಲ ವಿಧವೇ ಠಲ ಗೋಪಾಲ ಬಾಲ ವಿಧವೇ ಠಲ ಗೋಪಾಲ ಬಾಲ ವಿಧವೇ ಠಲ ಗೋಪಾಲ ಬಾಲ ವಿಧವೇ ಠಲ ಗೋಪಾಲ ಬಾಲ ಇನ್ನೊಮ್ಮೆ ರಂಗಯ್ಯ ಕೊಡಲುವುದು ಇನ್ನೊಮ್ಮೆ ರಂಗಯ್ಯ ಕೊಡಲುವುದು ಇನ್ನೊಮ್ಮೆ ಕೃಷ್ಣಯ್ಯ ಕೊಡಲುವುದು ದ್ವಾರಕಪುರ ನಿಲಯ ಕೊಡಲುವುದು ಇನ್ನೊಮ್ಮೆ ರಂಗಯ್ಯ ಕೊಡಲುವುದು ದ್ವಾರಕಪುರ ನಿಲಯ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾರದಮ್ಮ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಶಾರದಮ್ಮ ಇನ್ನು ಇನ್ನು ನೋಡುವ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಶಾರದಮ್ಮ ಹಸ್ತ ನೋಡಿ ಜೀವ ಕುಣಿತಮ್ಮ ಪಾದ ಕಮಲದಲ್ಲಿ ಶಿರವು ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಶಾರದಮ್ಮ ಎಂತ ಶಕ್ತಿ ನಿನ್ನಲ್ಲಿದೆ ಶಾರದಮ್ಮ ನೋಡಿ ಹಾಡುವ ಬಂದಿತಮ್ಮ ಮಾತುಗಳನೆ ಮಾಡಿದಮ್ಮ
ಮೊದಲೆರಡು ಕಣ್ಣು ನನಗೆ ಅಲ್ಲೇ ಇಲ್ಲಿ ಓಡ ಮನಸ್ಸು ನನ್ನದಮ್ಮ ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ ಬೇರೇನು ಬೇಕು ಎಂದು ಕೇಳೆನಮ್ಮ ತಂತಿ ಮಾಡಿ ನುಡಿದು ಅಂದ ಎಂತ ಚಂದ ಶಾರದಮ್ಮ ನಿನ ನೋಡಲೆರಡು ಕಣ್ಣು ನನಗೆ ನ್ಯಾಯ ನೀತಿ ತ್ರಿವೆತ್ತ ಸತ್ಯ ದೇವಮೋ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನ್ಯಾಯ ನೀತಿ ತ್ರಿವೆತ್ತ ಸತ್ಯ ದೇವಮೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನ್ಯಾಯ ನೀತಿ ತ್ರಿವೆತ್ತ ಸತ್ಯ ದೇವಮೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ ನೇತ್ರಾವತಿ ನದಿಯುವುದೇ ಆಸುರ ನದಿ ನೇತ್ರಾವತಿ ನದಿಯುವುದು ಆಸುರ ನದಿ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೇವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ಧರ್ಮಪಾಲ ದಯಾಶೀಲ ಮಂಜುನಾಥನೇ ಧರ್ಮಪಾಲ ದಯಾಶೀಲ ಮಂಜುನಾಥನೇ ನಿನ್ನ ಚರಣ ಸೇವೆ ನಮ್ಮ ಗುರಿಯ ಸಾಧನೆ ನಿನ್ನ ಚರಣ ಸೇವೆ ನಮ್ಮ ಗುಡಿಯ ಸಾಧನೆ ಕಾಲರಾತ್ರಿ ಕಾಲರಾಹು ಕುಮಾರಸ್ವಾಮಿಯೇ ಕಾಲರಾತ್ರಿ ಕಾಲರಾಹು ಕುಮಾರಸ್ವಾಮಿಯೇ ಪ್ರೇಮದಿಂದ ನಮಿಸುವೆವು ಹೆಜ್ಜೆ ಹೆಜ್ಜೆಗೂ ಪ್ರೇಮದಿಂದ ನಮಿಸುವೆವು ಹೆಜ್ಜೆ ಹೆಜ್ಜೆಗೂ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ಅಣ್ಣಪ್ಪ ಗುರುವೆ ನಿನಗೆ ಶರಣು ಎನ್ನುವೆ ಅಣ್ಣಪ್ಪ ಗುರುವೆ ನಿನಗೆ ಶರಣು ಎನ್ನುವೆ ನಿನ್ನ ರಕ್ಷೆ ಇರಲು ನಾನು ಎಲ್ಲ ಗೆಲ್ಲುವೆ ನಿನ್ನ ರಕ್ಷೆ ಇರಲು ನಾನು ಎಲ್ಲ ಗೆಲ್ಲುವೆ ನ್ಯಾಯ ಮಾರ್ಗದಲ್ಲಿ ನಡೆದು ಧನ್ಯನಾಗುವೆ ನ್ಯಾಯ ಮಾರ್ಗದಲ್ಲಿ ನಡೆದು ಧನ್ಯನಾಗುವೆ ಧರ್ಮವನ್ನು ಕಾಯಲೆಂದು ಸದಾ ಬೇಡುವೆ ಧರ್ಮವನ್ನು ಕಾಯಲೆಂದು ಸದಾ ಬೇಡುವೆ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ಧರ್ಮವನ್ನು ರಕ್ಷಿಸುವ ಶಕ್ತಿ ನೀಡು ಧರ್ಮವನ್ನು ರಕ್ಷಿಸುವ ಶಕ್ತಿ ನೀಡು ನಂಬಿ ಬಾಳುವ ಭಕ್ತಿ ನೀಡು ನಿನ್ನ ನಂಬಿ ಬಾಳುವ ಭಕ್ತಿ ನೀಡು ಸತ್ಯವೇ ಗೆಲ್ಲುವ ನ್ಯಾಯ ನೀಡು ಸತ್ಯವೇ ಗೆಲ್ಲುವ
ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡು. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ.
ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಪನ್ನವಗೆ ನೋಡಕ್ಕ ಮನಸ್ಸು ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸ್ಸು ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ರಾಜಿತನಾಮಗಳಿಸಿದ ನನ್ನನ ಕರೋಳು ಕಾಕಾರಿದ ಮತ್ತೆ ಕಣ್ಣಿನ ಹವಳಂದವ ಸತಿಗಿತ್ತಳುತ್ತ ಸಿಂಗಾರವ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸ್ಸು ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ 16,000 ನಾರಿಯರ ಸೆರೆಮುರದಿಂದ ಬಿಡಿಸಿ ಮನೋಹರ ಹರಿತೆಯ ತುಂಡಾದ ಕಲಿಸಿದ ಬಿಡಿಸೂರನ ಪುರಾಣ ಸಲಹೀರ ವೀರ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನರಕ ಚತುರ್ದಶಿ ಬರುವಾಗ ಅರ್ಷದಿ ಪ್ರಕಟಾದನು ದೇವ ಶರಣಾಗತ ಜನ ಮುಕ್ತನ ರಂಗ ಪರಮ ಬದುತರ ಪರಿಪಾಲ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸ್ಸು ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಬಲಿ ಕೃಷ್ಣಯ್ಯನ ಮೈಮೆಯ ಮುಕ್ತಿ ನಗರದ ಹರಸನ ಕೀರ್ತಿಯ ಜಗದೀಶ ಕೃಷ್ಣನ ಕಥೇತನ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋ
ತೆಗಿ ತೆಗಿ ಹೋಗಿ ಬರುವಾಗ ನಲ್ಲದೆ ಹರಿದೋಡುತ್ತೆ. ನಲ್ಲದೆ ಹರಿದೋಡುತ್ತೆ.
ಕೃಷ್ಣ ಬಾರ ಕೃಷ್ಣ ಬಾಲರಂಗ ಬಾಲರಂಗ ಬಾಲಗೋಮ ಕೃಷ್ಣ ಬಾರ Krishna
ರಾಕೇಶ್. ರಂಜಿತ್ ಎಲ್ಲಿ ಕೊರಲಿ ನೀನು ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿಮಗರು ಅಷ್ಟಬಂಧ ಬ್ರಹ್ಮಕಲಶೋತ್ಸವ 4ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರುವಂತಹ ಸರ್ವ ಭಗವದ್ಭಕ್ತರಿಗೆ ಮನ ತುಂಬಿದ ನಮನಗಳನ್ನ ಸಲ್ಲಿಸಿಕೊಳ್ಳುತ್ತಾ ಇದೀಗ ಧರ್ಮ ಚಾವಡಿಯಲ್ಲಿ ಧರ್ಮ ಸಭೆಯನ್ನ ಆರಂಭಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ನಮ್ಮೊಂದಿಗಿದ್ದಾರೆ ಸಹಕಾರಿ ರತ್ನ ಶ್ರೀ ಕೆ ಸೀತಾರಾಮ ರೈ ಸೋಣೂರು, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿಮಗರು. ಅದೇ ರೀತಿ ಗಣ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಪಾಲ್ಗೊಳ್ತಾ ಇದ್ದಾರೆ ಮಾನ್ಯ ಸಚಿವರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಶ್ರೀ ಎಸ್ ಅಂಗಾರ ಅವರು ಪಾಲ್ಗೊಳ್ಳುತ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಜಯಂತ ನಡುಬೈಲು ಸಂಚಾಲಕರು ಅಕ್ಷಯ್ ಕಾಲೇಜ್ ಸಂಪ್ಯ, ಶ್ರೀ ಶಿವಪ್ರಸಾದ್ ಶೆಟ್ಟಿ ಕಿನಾರ ಕಾರ್ಯದರ್ಶಿಗಳು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾವಿಷ್ಣು ದೇವಸ್ಥಾನ ಮೊಗೇರು ಸವಣೂರು, ಶ್ರೀ ನೇಮನಗೌಡ ಅಂಬುಲ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕುಕ್ಕೆನಾಥ ಬಾಲಸುಬ್ರಹ್ಮಣ್ಯ ದೇವಸ್ಥಾನ, ಅದೇ ರೀತಿ ಶ್ರೀ ಪ್ರವೀಣ್ ಕುಮಾರ್ ಕಿಡೆಂಜಿಗುತ್ತು ಅನುವಂಶೀಯ ಮುಕ್ತೇಸರು, ಹರೀಶ್ ಆಚಾರ್ಯ ನಗರಿಗುತ್ತು ಅನುವಂಶೀಯ ಮುಕ್ತೇಸರು. ಇದೀಗ ಮೊದಲಾಗಿ ಶಾಲು ಹೊದಿಸಿ ಗೌರವಾರ್ಪಣೆಯನ್ನ ಗಣ್ಯ ಅತಿಥಿಗಳಿಗೆ ಸಲ್ಲಿಸಬೇಕು ಅಂತ ನಮ್ಮ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವರುಣ ದೇವರ ಅಮೃತ ಹನಿಗಳ ಸಿಂಚನದೊಂದಿಗೆ ಪಾವನಗೊಂಡಿದೆ ನಮ್ಮ ಈ ಕ್ಷೇತ್ರ. ಶಾಂತಿಮಗರು ಬಂದ ಬ್ರಹ್ಮಕಲಶೋತ್ಸವದ ಪುಣ್ಯ ಘಳಿಗೆಯಲ್ಲಿ ನಾವುಗಳೆಲ್ಲ ಪಾಲ್ಗೊಳ್ಳುತ್ತಾ ಇದ್ದೇವೆ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಧರ್ಮ ಸಭೆ ಇದೀಗ ಆರಂಭಗೊಳ್ಳುತ್ತಾ ಇದೆ. ಇದೀಗ ಪ್ರಾಸ್ತಾವಿಕ ನುಡಿಗಳು ಹಾಗೂ ಸ್ವಾಗತ. ಆಡಳಿತ ಸಮಿತಿಯ ಚುಕ್ಕಾಣಿ ಹಿಡಿದು ಅಭೂತಪೂರ್ವ ಯೋಜನೆಗಳೊಂದಿಗೆ ಕಾರ್ಯಪ್ರವೃತ್ತರಾಗಿ ದೇಗುಲದ ನವ ನಿರ್ಮಾಣದ ರೂವಾರಿಗಳಾಗಿರತಕ್ಕಂಥ ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರು ಶ್ರೀ
ಸತೀಶ್ ಕುಮಾರ್ ಕಿಡಿಂಜಿ ಇವರಿಂದ. ನಮ್ಮ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 4ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸವಣೂರು ಸೀತಾರಾಮ್ ರೈ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಘನ ಅತಿಥಿಯಾಗಿ ನಮ್ಮೊಟ್ಟಿಗೆ ಉಪಸ್ಥಿತಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸಚಿವರಾಗಿರತಕ್ಕಂಥ ಅಂಗರ್ರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ, 2020ರಲ್ಲಿ ಬ್ರಹ್ಮಕಲಶ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕಾರ್ಯಪ್ರವೃತ್ತರಾಗಿ ಆವಾಗಿನ ಕೊರೋನಾ ಮಹಾಮಾರಿಯಿಂದಾಗಿ ಇವತ್ತು 2022ರಲ್ಲಿ ನಾವು ಬ್ರಹ್ಮಕಲಶೋತ್ಸವ ಮಾಡುವಂತಹ ಒಂದು ಅವಕಾಶ ನಮ್ಮ ಪಾಲಿಗೆ ಒದಗಿ ಬಂದಿದೆ. ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಶಾಂತಿಮುಗಿರಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಇದು ಕೂಡ ಒಂದು. ನಾವು ಹಿಂದೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಬಹಳ ಪುರಾತನ ಕಾಲದಲ್ಲಿ ದೌಮ್ಯ ಋಷಿಗಳಿಂದ ಸ್ಥಾಪಿತವಾದಂತಹ ಈ ಒಂದು ದೇವಸ್ಥಾನ ಇಲ್ಲಿ ಸ್ವಯಂಲಿಂಗ ಅಂತೇಳಿದರೆ ಎಲ್ಲ ದೇವಸ್ಥಾನಗಳಲ್ಲಿ ಮೂರ್ತಿಯಲ್ಲಿ ಸುಬ್ರಹ್ಮಣ್ಯ ದೇವರಿದ್ದರೆ ಇಲ್ಲಿ ಲಿಂಗರೂಪಿಯಾಗಿರುವಂತಹ ಸುಬ್ರಹ್ಮಣ್ಯ ಇದು ಬಹಳ ವಿಶೇಷ. ಸ್ವಯಂಲಿಂಗ ಅಂತ ಹೇಳ್ತಾರೆ. ಅದರಲ್ಲಿ ಲಿಂಗದಲ್ಲಿ ಕೂಡ ಸುಬ್ರಹ್ಮಣ್ಯ ಮತ್ತು ಈಶ್ವರನ 2 ಅಂಶ ಇರುವಂತಹ ಲಿಂಗರೂಪಿಯಾಗಿ ಎಲ್ಲಿಯೂ ಸುಬ್ರಹ್ಮಣ್ಯ ಇರುವುದಿಲ್ಲ, ಕೇವಲ ಮೂರ್ತಿ ರೂಪವಾಗಿರುವುದು. ಇಲ್ಲಿ ಸ್ವಯಂ ಲಿಂಗ ಅಂತ ಹೇಳ್ತಾರೆ. ಲಿಂಗ ಅಂತ ಹೇಳಿದರೆ ಒಂದು ಲಿಂಗವನ್ನು ತಯಾರು ಮಾಡ್ತಾರೆ, ಇನ್ನೊಂದು ಲಿಂಗ ಅದು ಸ್ವಯಂ ಲಿಂಗ. ಇದು ಸ್ವಯಂ ಲಿಂಗ, ಇದು ತಯಾರು ಮಾಡಿದ ಲಿಂಗ ಅಲ್ಲ. ಅದರಷ್ಟಾಗಿ ಲಿಂಗ ರೂಪವನ್ನು ಪಡೆದುಕೊಂಡಂತಹ ಒಂದು ಲಿಂಗ ಈ ಸುಬ್ರಹ್ಮಣ್ಯೇಶ್ವರ ದೇವರ ಲಿಂಗ. ಇಲ್ಲಿ ಬಹಳ ಕಾರಣಿಕ ಇದೆ. ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಇದು ಹಿಂದಿನ ಕಾಲದಲ್ಲಿ ಸುಬ್ರಹ್ಮಣ್ಯದಷ್ಟೇ ಪವಿತ್ರವಾದ ಒಂದು ಕ್ಷೇತ್ರ. ಇಲ್ಲಿ ಜಾನುವಾರು ಜಾತ್ರೆ, ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿಯ ಜಾತ್ರೆ ನಡೆಯುತ್ತಿತ್ತ ಅದೇ ರೀತಿಯ ಜಾತ್ರೆ ಇಲ್ಲಿ ಕೂಡ ನಡೆಯುತ್ತಿತ್ತು ಎನ್ನುವಂಥ ಒಂದು ಪ್ರತೀತಿ ಇತ್ತು. ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಹರಕೆ ಹೇಳಿದರೆ ಅದನ್ನು ಇಲ್ಲಿ ತೀರಿಸಬಹುದು, ಇಲ್ಲಿ ಹೇಳಿದ ಹರಕೆಯನ್ನು ಸುಬ್ರಹ್ಮಣ್ಯಕ್ಕೆ ತೀರಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಒಂದು ಮಾತು ಕೂಡ ಇಲ್ಲಿ ಇದೆ. ಇದು ಇಲ್ಲಿಯ ಒಂದು ಇಷ್ಟು ಕುಮಾರಧಾರ ನಡಿತಟದಲ್ಲಿರುವಂತಹ ಒಂದು ದೇವಸ್ಥಾನ ಏಕೈಕ ಸುಬ್ರಹ್ಮಣ್ಯ ದೇವಸ್ಥಾನ. ಸುಬ್ರಹ್ಮಣ್ಯ ಬಿಟ್ಟರೆ ಅದು ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಕುಮಾರ ನದಿ ತಟದಲ್ಲಿ ಇಲ್ಲ, ಅದು ಕುಮಾರಧಾರದಿಂದ ಸ್ವಲ್ಪ ದೂರ ಇದೆ. ಅತ್ಯಂತ ಕುಮಾರಧಾರ ನದಿ ತಟದಲ್ಲಿರುವಂತಹ ಏಕೈಕ ದೇವಸ್ಥಾನ ಶಾಂತಿಮುಗಿರಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ. ಇದರ ಒಂದು ಅನೇಕ ಹಿಂದಿನ ಒಂದು 45 ವರ್ಷಕ್ಕಿಂತ ಹಿಂದೆ ಸಂಪೂರ್ಣವಾಗಿ ಜೀರ್ಣಾವಸ್ಥೆಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಊರಿನ ಪ್ರಮುಖರು ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಆವಾಗಿನ ಕಾಲದಲ್ಲಿ ಹಂತ ಹಂತವಾಗಿ ಜೀರ್ಣೋದ್ಧಾರಗೊಳಿಸಿ 2002ರಲ್ಲಿ ನಾವೆಲ್ಲರೂ ಸೇರಿ ಬ್ರಹ್ಮಕಲಶ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಡಿಸೆಂಬರ್ನಲ್ಲಿ 1999 ಡಿಸೆಂಬರ್ನಲ್ಲಿ ಪ್ರಾರಂಭವಾಗಿ 2021 ಡಿಸೆಂಬರ್ನಲ್ಲಿ ಪ್ರಾರಂಭ ಮಾಡಿ 2022 ಏಪ್ರಿಲ್ 25ಕ್ಕೆ ಸವಣೂರು ಸೀತಾರಾಮ್ ರೈಯರು ಆಗ ಕೂಡ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಬ್ರಹ್ಮಕಲಶೋತ್ಸವ ನಡೆಸಿ ಆವಾಗ ಕೇವಲ ಸುತ್ತುಗೋಳಿ ಮತ್ತು ಗರ್ಭಗುಡಿ, ಅದರ ನಂತರ ಹಂತ ಹಂತವಾಗಿ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಆವಾಗಿನ ಖರ್ಚು ಒಳಗಿನ ಶಿಲಾಮಯ ಗರ್ಭಗುಡಿ ಸೇರಿ 35 ಲಕ್ಷ. ಅದರ ನಂತರ ನಿರಂತರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತೊಂದು 4 ಕೋಟಿಯ ಅಭಿವೃದ್ಧಿ ಕೆಲಸಗಳಿಗೆ ನಾವು ಮುಟ್ಟಿದ್ದೇವೆ. ನಮಗೆ ಬಹಳ ತೊಂದರೆ ಅಂತ ಹೇಳಿದ್ರೆ ಕುಮಾರಧಾರ ನದಿಯ ತಟದಲ್ಲಿರುವಂತಹ ಒಂದು ಸಮಸ್ಯೆ. ಕೇವಲ ಮೊದಲು ಇದರ ಸುತ್ತುಪೌಳಿ 10 ಫೀಟ್ ದೂರದಲ್ಲಿ, ನೀರಿನಿಂದ 10 ಫೀಟ್ ದೂರದಲ್ಲಿ ಇದ್ದದ್ದು. ನಾವು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಮಣ್ಣು ಸೇರಿಸಿ ಆಚೆಯಿಂದ ಈಚೆಯಿಂದ ತಂದು ಮಣ್ಣು ಹಾಕಿ ಕಲ್ಲಾಸಿ ಇದರ ಅಗಲವನ್ನು ಹೆಚ್ಚು ಮಾಡಿಕೊಂಡು ಈ ಒಂದು ಬ್ರಹ್ಮಕಲಶದ ಸಂದರ್ಭದಲ್ಲಿ ಇಷ್ಟೇ ಅಗಲವನ್ನು ಈ ಒಂದು ಏನು ಕಲ್ಯಾಣ ಮಂಟಪ ಇತ್ತ ಅಷ್ಟೇ ಅಗಲವನ್ನು ಅಲ್ಲಿ ಕೂಡ ಸೇರಿಸಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಇಂಜಿನಿಯರ್ ಬರಲಿಕ್ಕೆ ಹೇಳಿ ಅದರಲ್ಲಿ ಅಷ್ಟು ಕಲ್ಲು ಹಾಸಿ ಅಲ್ಲಿಂದ ಪಿಲ್ಲರ್ ತೆಗೆದು ಈ ಒಂದು ಸುತ್ತು ಪೌಳಿಯನ್ನು ಎಕ್ಸ್ಟ್ರಾ
ಹೆಚ್ಚಿನಗೆ ಆಗಿ ನಾವು ಸೇರಿಸಿದ್ದೇವೆ. ಈ ಒಂದು ಕೆಲಸ ಕಾರ್ಯಕ್ಕೆ 1 ಕೋಟಿಯಿಂದ ಹೆಚ್ಚು ನಮಗೆ ಖರ್ಚಾಗಿದೆ. ಈಗ ನಮಗೆ ಬಹಳ ಬೇಡಿಕೆ ಇರುವಂತದ್ದು ದರೆಗೋಡೆ. ಈಗಾಗಲೇ ಇಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಮುಖಾಂತರ ವೆಟ್ಟ ಡ್ಯಾಮ್ ನಿರ್ಮಾಣ ಆಗಿದೆ. ಈ ವೆಟ್ಟ ಡ್ಯಾಮ್ನಿಂದಾಗಿ ನೀರಿನ ಒಂದು ಏನು ನೀರಿನ ಸೆಳೆತ ಇದೆ, ಆ ಸೆಳೆತಕ್ಕೆ ಮಣ್ಣು ನಿರಂತರವಾಗಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ನಾವು ಮಣ್ಣು ಹಾಕಿದಾಗೆ ಮಣ್ಣು ಕೊಚ್ಚಿಕೊಂಡು ಹೋಗುವುದು, ಮಳೆಗಾಲದಲ್ಲಿ ಹೆಚ್ಚಿನ ನೀರಿನ ಒಂದು ಸೆಳೆತ, ಈ ಎಲ್ಲ ಒಂದು ಆತಂಕ ಈ ಭಾಗದ ಭಕ್ತಾದಿಗಳಿಗೆ ಇದ್ದೇ ಇದೆ. ಇದರಲ್ಲಿ ಈಗಾಗಲೇ ನಾವು ಮಾನ್ಯ ನಮ್ಮ ಸಚಿವರಿಗೆ, ಎಂಪಿಗಳಿಗೆ ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾದ ಸುನೀಲ್ ಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆದಷ್ಟು ಶೀಘ್ರ ತಡೆಗೋಡೆಯನ್ನು ನಿರ್ಮಿಸಿ ನಮಗೆ ಈ ದೇವಸ್ಥಾನಕ್ಕೆ ಒಂದು ಸಹಕಾರವನ್ನು ನೀಡಬೇಕೆಂಬ ಬೇಡಿಕೆಯನ್ನು ಕೂಡ ಇದರ ಅಭಿವೃದ್ಧಿಯನ್ನು ಜೀರ್ಣೋದ್ಧಾರವನ್ನು ಪ್ರಾರಂಭಗೊಂಡಾಗ ನಮ್ಮಿಂದ ಊರಿನಿಂದ ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಒಂದು ನಮಗೆ ಸಂಕಲ್ಪ ಆದಾಗ ಅವರು ಸವಣೂರಿನಲ್ಲಿರುವಂತಹ ಅವರನ್ನು ಹೋಗಿ ನೀವು ಬರಬೇಕು, ನಿಮ್ಮ ಸಹಕಾರ ನಮಗೆ ಬೇಕೆಂಬ ವಿನಂತಿಸಿದಾಗ ಅವರು ಸಂತೋಷದಿಂದ ಬಂದು ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ಮಾಡಿ ಆವಾಗಿನ ಕಾಲದಲ್ಲಿ ಬ್ರಹ್ಮಕಲಶವನ್ನು ಮಾಡುವ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿ ಇವತ್ತು ಈಗ ಕೂಡ ನೀವೇ ನಮ್ಮ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾಗಬೇಕೆಂಬ ಎಲ್ಲರ ಊರಿನವರ ಮನವಿಗೆ ಅವರು ಒಪ್ಪಿಕೊಂಡು ನಮ್ಮೊಟ್ಟಿಗೆ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇವತ್ತು ನಮ್ಮೊಟ್ಟಿಗೆ ಈ ಒಂದು ಸಭೆಯಲ್ಲಿ ಸಭಾಧ್ಯಕ್ಷರನ್ನು ವಹಿಸಿಕೊಂಡಂತಹ ಸವಣೂರು ಸೀತಾರಾಮರ ಇವರಿಗೆ ಎಲ್ಲ ಈ ಊರಿನ ಜನರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವವರು ನಮಗೆ ಮಾರ್ಗದರ್ಶನ ನೀಡುವಂತಹ ಹರೀಶಾಚಾರ್ಯರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಅಕ್ಷಯ ಕಾಲೇಜಿನ ಸಂಚಾಲಕರು, ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಬ್ರಹ್ಮಕಲಶದಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡ ಒಬ್ಬ ಯುವಕ, ನನ್ನ ಆತ್ಮೀಯ ಮಿತ್ರ ಸಹಪಾಠಿ ಜಯಂತ್ ಮೈ ನಡುವೆಯಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ ನಮ್ಮೊಟ್ಟಿಗೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮವರೇ, ನಮ್ಮ ನೆರೆಕರೆಯವರು ಪ್ರಸಾದ್ ಶೆಟ್ಟಿ ಕಿನಾರ ಇವರು ಒಂದು ಅತ್ಯಂತ ಧಾರ್ಮಿಕ ಚಿಂತನೆಯುಳ್ಳವರು. ಇವತ್ತು ಅದು ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಇರಬಹುದು, ಅದರ ನಂತರ ಮುಗರಿನಲ್ಲಿ ನಡೆದ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಒಂದು ಉತ್ತಮ ಧಾರ್ಮಿಕ ಚಿಂತನೆಯುಳ್ಳುವಂತಹ ಯುವಕ ನಮ್ಮ ಸನ್ಮಿತ್ರರು ಶ್ರೀ ಪ್ರಸಾದ್ ರೈ ಕಿನಾರ ಇವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನೆರೆಯ
2000ದಿಂದ ಇದುವರೆಗೆ ನಿರಂತರವಾಗಿ ಸುಂದರನಲ್ಲಿಗೆ ಹೋದರೆ ಯಾವುದೇ ವಿಚಾರಗಳನ್ನು ಅವರಿಗೆ ಹೇಳಿದ್ರೆ ಅವರಿಂದ ಕೈಯಿಂದಾದಷ್ಟು ನಮಗೊಂದು ಸಹಾಯವನ್ನು ಮಾಡಿ ನೀವು ಮುಂದುವರಿಸಿ, ನನ್ನ ಹೆಸರೆಲ್ಲ ಬೇಡ ಅಂತ ಹೇಳುವಂತ ಸುಂದರಯ್ಯವರು ಇವತ್ತು ಕೂಡ ನಾವೊಂದು ಅವರಿಗೆ ಒಂದು ಸನ್ಮಾನ ಮಾಡುವಂತ ಒಂದು ವಿಚಾರವನ್ನು ಇಟ್ಟುಕೊಂಡಿದ್ದೆವು. ಸುಂದರಣ್ಣ ನೀವು ಬರಬೇಕು, ನಿಮಗೆ ಸನ್ಮಾನ, ಅವರು ಖಂಡಿತ ಸನ್ಮಾನ ಮಾಡುವುದಿದ್ರೆ ನಾನು ಬರುವುದಿಲ್ಲ ಅಂತ ಹೇಳುವ ಮಾತನ್ನು ಕೇಳಿ, ಯಾಕೆಂತಂದ್ರೆ ಅವರಿಗೆ ಕಳೆದ 20ರಲ್ಲಿ ನಾವು ಬ್ರಹ್ಮಕಲಶ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ದೊಡ್ಡ ಹಣಕಾಸಿನ ಒಂದು ನೆರವನ್ನು ನೀಡಿದ್ರು. ಅದಕ್ಕೆ ಬೇಕಾಗಿ ನಿಮಗೆ ಒಂದು ಗುರುತಿಸುವ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುವ ಸಂದರ್ಭದಲ್ಲಿ ನನಗೆ ಗುರುತಿಸುವುದು ಬೇಡ, ಹಾಗಿದ್ರೆ ನಾನು ಬರುವುದೇ ಇಲ್ಲ ಅಂತ ಹೇಳಿದ್ರು. ಈಗ ಕೂಡ ಬಂದು 50,500 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಅವರನ್ನು ವೇದಿಕೆಗೆ ಕರೀಲಿಕ್ಕೆ ಆಗುದಿಲ್ಲ ಅಂತ ಸುಂದರಯ್ಯ ಅವರನ್ನು ನಾನು ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾಲಯಗಳ ಅಡ್ಮಿನಿಸ್ಟ್ರೇಟರ್ ಅಶ್ವಿನಿ ಎಲ್ ಶೆಟ್ಟಿ ಇವರು ಸೀತಾರಾಮರಯ್ಯವರ ಅಳಿಯ. ಇವರು ಒಂದು ಉತ್ತಮ ಧಾರ್ಮಿಕ ಚಿಂತನೆಯುಳ್ಳಂತಹ ವ್ಯಕ್ತಿ. ಅವರು ವಿದೇಶದಲ್ಲಿ ಅವರು ಇದ್ರು ಕೂಡ ಅವರಿಗೆ ಎಲ್ಲ ರೀತಿಯ ಒಂದು ಅನುಭವ ಇರುವಂತಹ ಯುವಕ. ಎಲ್ಲವನ್ನು ತನ್ನ ವಿಚಾರಗಳನ್ನು ತಿಳಿದುಕೊಂಡಂತಹ ಅಶ್ವಿನಿ ಎಲ್ ಶೆಟ್ಟಿ ಅವರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಕೇಶ್ ರೈ ಕಡೆಂಜಿ ಅವರು ಅಂತ ಹೇಳಿದ್ರೆ ನಮಗೆ ಎಲ್ಲ ಕಾರ್ಯಕ್ರಮದಲ್ಲಿ ರಾಕೇಶ್ ರೈ ಮತ್ತು ನಾನು ನೆರೆಕೆರೆಯ ವ್ಯಕ್ತಿಗಳು, ಒಂದೇ ಶಾಲೆಗೆ ಹೋದಂತವರು, ನನ್ನ ಆತ್ಮೀಯ ಮಿತ್ರ. ನಾವೆಲ್ಲರೂ ರಾಕೇಶ್ ರೈ ಅಂದ್ರೆ ಎಲ್ಲ ವಿಚಾರದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಹಕಾರ ನೀಡುವರು. ಅವರು ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಯಸೂರ್ಯ ರೈ ಅವರು, ಮೊನ್ನೆ ನಾನು ಆಮಂತ್ರಣ ಕೊಡ್ಲಿಕ್ಕೆ ಅವರ ಮನೆಗೆ ಹೋಗಿದ್ದೆ. ಆಗ ಅವರ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಈಚೆ ಹೋಗುವಾಗ. ಆದ್ರೆ ಇವತ್ತು ಅವರಿಗೆ ಆಮಂತ್ರಣ ನಾವು ಕೊಡ್ಲಿಕ್ಕೆ ಆಗದಿದ್ರು ಅಲ್ಲಿ ಮನೆಗೆ ಕೂಡ ಹೋಗ್ಲಿಲ್ಲ. ಅವರಿಗೆ ಮತ್ತೆ ಫೋನಲ್ಲಿ ಹೇಳುವಂತೇಳಿ ಕೊಟ್ಟಿದ್ದಾರೆ ಇಲ್ವಂತ ವಿಚಾರ ನನಗೆ ಗೊತ್ತಿಲ್ಲ. ಆದ್ರೆ ಸಂತೋಷದಿಂದ ಇವತ್ತು ಬಂದು ನಮ್ಮೊಟ್ಟಿಗೆ ಉಪಸ್ಥಿತಿರುವಂತಹ ಜಯಸೂರ್ಯ ರೈ ಮಾದೋಡಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪರ ಊರಿನ ಈ ಊರಿನ ಎಲ್ಲ ಭಕ್ತಾದಿಗಳನ್ನು ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಕೊಡಗೊಳಿಸ್ತಾ ಇದ್ದೇನೆ. ನಮ್ಮ ಆಡಳಿತ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷರು ಶ್ರೀ ಸತೀಶ್ ಕುಮಾರ್ ಕಡೆಗೆ ಇವರಿಗೂ ಕೂಡ ಆಧಾರದ ಸ್ವಾಗತವನ್ನ ಕೋರ್ತಾ ಇದೀಗ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ತಾಂಬೂಲ ನೀಡಿ ಸ್ವಾಗತಿಸುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂಥ ಸಹಕಾರ ರತ್ನ ಕೆ ಸೀತಾರಾಮರೈ ಸವಣೂರು ಇವರಿಗೆ ಜ್ಞಾನೇಶ್ವರಿ ಕೆಸಿ ಬೆರಪ್ಪಾಡಿ ತಾಂಬೂಲವನ್ನ ನೀಡಿ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಂಚನ್ ಡೆಬ್ಬಿಲಿ ಸಂಪ್ರದಾಯ ಬದ್ಧವಾಗಿ ತಾಂಬೂಲ ನೀಡಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಸಚಿವರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಶ್ರೀ ಎಸ್ ಅಂಗಾರ ಸರ್ ಇವರಿಗೆ ಅಂಚನ್ ಡೆಬ್ಬಿಲಿ ಇವರು ತಾಂಬೂಲವನ್ನ ನೀಡಿ ಗೌರವ ಪೂರ್ವಕ ಸ್ವಾಗತವನ್ನ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಗಣ್ಯ ಅತಿಥಿಗಳಲ್ಲಿ ಅವರು ಶ್ರೀ ಜೆ ನಡುವೇಲು ಸಂಚಾಲಕರು ಅಕ್ಷಯ ಕಾಲೇಜ್ ಸಂಪ್ಯ ಇವರಿಗೆ ರಾಧಾ ಟೈಲರ್ ಝಾನ್ಸಿ ಯುವತಿ ಮಂಡಲ ಗುದ್ಬಾಳು ತಾಂಬೂಲವನ್ನ ನೀಡಿ ಸ್ವಾಗತವನ್ನ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನೋರ್ವ ಗಣ್ಯಾತಿಥಿ ಶ್ರೀ ಶಿವಪ್ರಸಾದ್ ಶೆಟ್ಟಿ ಕಿನಾರ ಕಾರ್ಯದರ್ಶಿಗಳು ವ್ಯವಸ್ಥಾಪನಾ ಸಮಿತಿ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಬಗೆಹರಿಸುವವರು ಇವರಿಗೆ ನವ್ಯ ಅನ್ಯಾಡಿ ಇವರು ತಾಂಬೂಲವನ್ನ ನೀಡಿ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಿರಿಯರು ಶ್ರೀ ಕುಕ್ಕಿನಾಥ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಕುಂಬ್ಲಾಡಿ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ನೇಮನಗೌಡ ಅಂಬುಲ ಇವರಿಗೆ ಪುರುಷೋತ್ತಮ ಬರೆಪಾಡಿ ಇವರು ತಾಂಬೂಲವನ್ನು ನೀಡಿ ಸ್ವಾಗತವನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದೇವಸ್ಥಾನದ ಅನುವಂಶಿಕ ಮುಖ್ಯಸ್ಥರು ಪ್ರವೀಣ್ ಕುಮಾರ್ ಕಡೆಗೆ ಮತ್ತು ಇವರಿಗೆ ಚಿದಾನಂದ ಕಿರಣಾರು ತಾಂಬೂಲ ನೀಡಿ ಸ್ವಾಗತವನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನೋರ್ವ ಅನುವಂಶೀಯ ಮುಖ್ಯಸ್ಥರು ಶ್ರೀ ಹರೀಶ್ ಆಚಾರ್ಯ ಮತ್ತು ಇವರಿಗೆ ಪದ್ಮನಾಭ ದೋಳ ನಮ್ಮ
ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರು ಶ್ರೀ ಸತೀಶ್ ಕುಮಾರ್ ಕಡೇಜಿ ಇವರಿಗೆ ವಿಶ್ವನಾಥ ಮಡಿವಾಳ ಇವರು ತಾಂಬೂಲವನ್ನು ನೀಡಿ ಸ್ವಾಗತವನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಧಾರ್ಮಿಕ ಸಾಮಾಜಿಕ ಮುಂದಾಳು ಶ್ರೀ ಜಯಂತ್ ನಡುಬೈಲು ಸಂಚಾಲಕರು ಅಕ್ಷಯ ಕಾಲೇಜ್ ಸಂಪ್ಯ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿ ಬಗೆರು ಇನ್ನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಲೈಸದ ಸಭಾ ಕಾರ್ಯಕ್ರಮದ ಗುರಿಕರ್ಮ ವಿಷನಿಂಚಿನ ನಮ್ಮ ಊರ್ದಾರು ಸಹಕಾರಕರ್ತ ಇಕ್ಕಿನಿಂಚಿನ ಆತ್ಮೀಯರಿಂಚಿನ ಸೀತಾರಾಮಯ್ಯರು ಅದೇ ರೀತಿ ವೇದಿಕೆ ನಿಂತನಂಚಿನ ಮಾನ್ಯ ಸಚಿವರಾಗಿನ ಅಂಗಾರಮ್ಮರು ಬ್ರಹ್ಮಕಲಶದ ಈ ದೇವಸ್ಥಾನದ ಅಧ್ಯಕ್ಷರಾಗಿನ ಸತೀಶ್ ಕುಮಾರ್ ಕಡೇಜಿ ಗೊತ್ತಿದ್ದಾರೆ. ಅವಂಶ ಮುಕ್ತೇಶ್ವರಾಗಿನ ಹರೀಶ್ ಪಿನ್ನೆರಾದ ಪತ್ತಿನಂಚಿನ ಆತ್ಮೀಯರಾಗಿನ ಪ್ರಸಾದ್ ನೇಮಣ್ಣ ಕೋಡಂಬೇರು ಅನುವಂಶ ಮುಕ್ತೇಶ್ವರಾಗಿನ ಪ್ರವೀಣ್ ಕುಮಾರ್ ಕಡೇಜಿ ಗೊತ್ತುಂಬೇರು ಪತ್ತಿನಂಚಿನ ಮಾತ ಭಗಭಕ್ತರು ಕುಮಾರಧಾರ ನದಿ ಪರಿಪಿಂತನಂಚಿನ ಈ ನೆಲಟ್ಟು ಇನಿ ಸುಬ್ರಹ್ಮಣ್ಯ ಕುಲ್ಕುಂದ ಸುಬ್ರಹ್ಮಣ್ಯ ಕರೆಂಡ ಶಾಂತಿಮುಗಿರ ದೇವಸ್ಥಾನದ ಒಂಜಿ ವೈಭವ ಶಾಂತಿಮುಗಿರ ದೇವಸ್ಥಾನದ ಒಂಜಿ ಅಲ್ಲ ನಮ್ಮ ನಂಬಿದ ಅಲ್ಲ ನಂಗೆ ಆ ದೇವರು ಕೊರ್ಪೇರ್ ಪಂಪಿನೇನು ಇನಿ ಪ್ರತಿ ಕಡೆಟ್ಲ ನಮಗೇನದಿಲ್ಲ ಯಾಕಡೆ ಅನ್ಯ ಪಂಡೇರು ಸಿದ್ದರಾಮಯ್ಯ ಅನ್ಯ ಪಂಡೇರು ಒಂಜಿ ಷಷ್ಠಿ ಪತ್ತಡ ಸದನ್ನ 3000 ಮಿತ್ತು ಚೆನ್ನ ಬತ್ತದ ಮೂಲು ವನಸ ಮಾಲ್ಪೇರು ಪಂಪಿನೇನು ಕೋಟದ ದಿನೊಟ್ಟು ಸದನ್ನ ಮೂಲು ಕಾರ್ ಪಾಡ್ಯರ ಜಾಗ ಇತ್ಯಾಂಡು ಒಂದು ಪಂಪಿನ ಒಂಜಿ ಪಾತೆರಲ್ಲ ಆರು ಪಂಡೇರು ಇನಿ ಒಂಜಿ ಆ ವರ್ಷದ ವರುಣನ ಕ್ರಿಪೇಟ್ ಇನಿ ಒಂಜಿ ತಂಪುದ ಒಂಜಿ ಪತ್ತಿನಂಚಿನ ಒಂಜಿ ಕೆಲಸಲ ಬಂದಲೆ ಇನಿ ನಮ್ಮ ಮಾತ ಭಾಗ್ಯವಂತರು ಇನಿ ಪ್ರತಿ ದಕ್ಷಿಣ ಕನ್ನಡ ಅವಡು ಉಡುಪಿದ ಈ ಒಂಜಿ ಅವಿಭಕ್ತ ಜಿಲ್ಲೆಡ್ ಇನಿ ದೇವೇಂದ್ರ ನಾಡು ಪಂಡ ಅವು ನಮ್ಮ ರೆಡ್ಡಿ ಜಿಲ್ಲೆಡ್ ಇನ್ನು ತೋಜಲು ಬರ್ಪುಂಡು ಒಂಜಿನೆ ಕೇರಳ ದೇವೇಂದ್ರ ನಾಡದ ಪಂಡೋದಿತ್ತ ಆಂಡ ಇತ್ತರ ಕಾಲೋಡು ದೇವೇಂದ್ರ ನಾಡು ಪಂಡ ಅವು ನಮ್ಮ ದಕ್ಷಿಣ ಕನ್ನಡ ಪ್ರತಿಯೊಂದು ಕಡೆಟ್ಲ ಒಳ್ಳು ಅಜೀರ್ಣಾತಿತ್ತನಂಚಿನ ದೇವಸ್ಥಾನಗಳು ಜೀರ್ಣೋದ್ಧಾರ ಆತು ಇನಿ ತಲೆದೇರ್ಪಿನಂಚಿನ ಕೆಲಸ ಇನಿ ಪ್ರತಿ ಕಡೆಟ್ಲ ಆವತ್ತುಂಡು 2 ವರ್ಷದ ಕೊರೋನಾದ ಆ ದೆಟ್ಟು ಕೆಲವು ದೇವಸ್ಥಾನಗಳು ಬ್ರಹ್ಮಕಲಶದ ದಿನ ಇತ್ತನಲ್ಲ ತೀರ್ಥಿತ್ತನಲ್ಲ ಅವು ನಡಪೇರಾಯ್ಚಿ ಆಟ ದೇವರಿಗೆ ಒಂಜತ್ತು ಹೊಂದಿದರೆ ಇಂದೇ ದಿನೊಟ್ಟು ಎಂಗ ಏನ ಆಲಯಟ್ಟುಕೊಳ್ಳುದು ಯಾನ ಆ ಬ್ರಹ್ಮಕಲಶದ ಪೊರ್ಲು ಏನ ದೆತ್ತನೋಡು ಪಂಪಿನವು ಆ ದೇವರಿಗೆ ಇಚ್ಛೆಪ್ಪುಂಡು ಅಂಚನೆ ಇನಿ ಶಾಂತಿಮುಗಿರ ದೇವಸ್ಥಾನ 2 ವರ್ಷ ದುಂಬು ಬ್ರಹ್ಮಕಲಶದ ದಿನದಿಂದಲ್ಲ ಐನೆ ಇನಿ ಆ ದೇವರಿಗೆ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಐನು ದೆತ್ತೊಂಡಂಚಿನ ಕೆಲಸ ಆ ಇರಿತ್ತ ಪೊರ್ತೊಡ್ದಿಕೊಂಡು ಇನಿ ನಮ್ಮ ಬ್ರಹ್ಮಕಲಶ ಪಂಪಿನವು 16 ವರ್ಷ ಗೋರ ಪಂಪಿನವು ಆ 16 ವರ್ಷಡು ಆ ದೇವೇರಿಗೆ ಅಪ್ಪಳಿಂಚಿನ ಕೆಲಸನು ಆ ಮುಖದ ಬಣ್ಣಗ ನಮ್ಮ ಈಗ ಹೆಂಚಿನ ಜೀರ್ಣೋತ್ತರ ಉಂಟ ಈಗ ಮಾಂತದ ಆಡಿನ ಎಡ್ಡೆ ಮಾತಿನ ಅಣ್ಣ 2002 ಬ್ರಹ್ಮಕಲಶ ಆತು 20 ವರ್ಷಡು ಇನಿ ಶಾಂತಿಮುಗಿರದ ದೇವಸ್ಥಾನ ಈತ್ತೊಂಜಿ ವೈಭವಟ್ಟು ಅವರಂಡ ಐಕೆ ಆ ಭಕ್ತರ್ನ ಶ್ರಮ ಭಕ್ತರ್ನ ನಿಷ್ಠೆ ಅಲ್ಪ ಸುತ್ತಮುತ್ತದ ಆಪಿನವು ಅವ ಆ ಒಂಜಿ ಜನಕುಲಿನ ಒಂಜಿ ಕರ್ಮದ ಪನೊಲಿ ಇನಿ ಪರಶುರಾಮಿ ಸೃಷ್ಟಿ ಮಾಡ್ತಿರಂಚಿನ ನಮ್ಮ ತುಳುನಾಡು ಸನಾತನ ಹಿಂದೂ ಧರ್ಮಟ್ಟು 33,000 ಕೋಟಿ ದೇವತೆನ ನಮ್ಮುಡು ಇರ್ತೀರಲ್ಲ ನಮ್ಮ ಸುತ್ತಲೂ ನಮ್ಮ ಬೇರೆ ಪುದರ್ಡು ನಮ್ಮ ಇನಿ ದೇವರಿನ ಅಲ್ಲ ಭಕ್ತಿ ಭಾವಡು ನಮ್ಮೊಂದು ಬರ್ಪ ಪ್ರತಿ ಕಡೆಟ್ಲ ಅಲ್ಲಲ್ಲ ಆಪುನ ದೇವಸ್ಥಾನಗಳು ನಮ್ಮ ದೆಟ್ಟ ಅವಡು ಒಂದು ಎನ್ನ ಊರ್ತಕ್ಕೆ ದೇವಸ್ಥಾನ ಒಂದು ಎಡ್ಡ ರೀತಿ ಅವಡು ದಿಕ್ಕಾಪಿನಂಚಿನ ಸೇವಾ ಮನೋಭಾವನೆಗಳು ನಮ್ಮ ಗೊತ್ತು ನಂಕಾಪಿನಂಚಿನ ಕೆಲಸ ಮಾಲ್ಪೋಡು ಪಂಪರೇನ ನಮ್ಮ ಇನಿ ಇತ್ತರ ಕಾಲುಂಡು ಸದನ ನಮ್ಮ ತೂದುಳ್ಳ ಒಂದು 5-10 ವರ್ಷದ ಉಲಾಯಿಟ್ಟು ಪ್ರತಿ
ದೇವಸ್ಥಾನಗಳು ಇನಿ ಎಡ್ಡ ರೀತಿಯ ಒಂದುಂಡು. ಸಾಧಾರಣ ಯಾನೆ ಈ ಒಂಜಿ ದಕ್ಷಿಣ ಕನ್ನಡದ ಅದೆಟ್ಟು 18 ಬ್ರಹ್ಮಕಲಸಕ್ಕೆ ಹೋಗ್ತೇನೆ ಈ ವರ್ಷ. ಅಂಚಿನ ಒಂಜಿ ಭಾಗ್ಯ ನಮ್ಮ ಇನಿ ದೆತ್ತೊಂದುಳ್ಳ ಬಂದರೆ ಯಾನ್ ಹೆಚ್ಚ ಪಾತೆರೇರು ಪೋಪುಜಿ ಸಚಿವರು ಉಳ್ಳೇರು ಹೆಚ್ಚಿನ ಪಾತೆರು ಪೇರು ಆಂಡ ನಮ್ಮ ಇನಿ ದೇವಸ್ಥಾನನು ಕಟ್ಟುಪ ದೇವಸ್ಥಾನನು ಮಾತ ಎಡ್ಡ ರೀತಿಯ ಮಲ್ಪ ಬ್ರಹ್ಮಕಲಸ ಮಲ್ಪ ಆಡ ಬ್ರಹ್ಮಕಲಸ ಆಯ್ಗುಂಗ ಆ ದೇವಸ್ಥಾನನು ಎಂಚ ನಮ್ಮ ಕೊನೋಡುದು ಪನ್ಪಿನೇನು ನಮ್ಮ ಇನಿ ಚಿಂತನೆ ಮನ್ಪುವ ಅಗತ್ಯ. ದಾದೆ ಪಂಡ ಇನಿ ಚವಣೇರು ಎಂತೋ ಜನ ರಾತ್ರಿ ಪಗಲು ಇನಿ ಬ್ರಹ್ಮಕಲಸದ ಕೊಡ್ತುಡು ಜೀರ್ಣೋಧನ ಕೊಡ್ತುಡು ಕರಸೇವೆ ಮೂಲಕ ಸಮಾಧಾನದ ಮೂಲಕ ಆ ದೇವಸ್ಥಾನ ಸೋಕು ಕಟ್ಟುಪೇರು ಪ್ರತಿ ಇಲ್ಲದಗ್ಲ ಎನ್ನ ಭಕ್ತಿ ರೀತಿಯ ಆ ಪಣವತೆಗೆ ಅಗ್ಲು ಕೊಡ್ಪೇರು ಅಗ್ಲು ಬೆಗ್ಗರು ಬಿಚ್ಚಪೇರು ಆದ ದೇವಸ್ಥಾನ ನಮ್ಮ ಕಟ್ಟದ ಆದಿಪ್ಪುಂಡು ಬ್ರಹ್ಮಕಲಸರು ಮುಗಿತಾ ಆದಿಪ್ಪುಂಡು ಮಾತಾಯಿರ ಬುಕ್ಕ ಆ ದೇವಸ್ಥಾನದಲ್ಲಿ ನಮ್ಮ ಕೂಡ ಆ ದೇವಸ್ಥಾನ ನಿರಂತರ ಜನಕ್ಕಳು ಪನ್ಪುಣಂಚನೆ ಹೆಂಚಿನದ ಪನ್ಪುಣೇನು ನಮ್ಮ ಇನಿ ಮರತು ಪೋಪ ದೇವಸ್ಥಾನ ಕಟ್ಟದು ಎಲ್ಲ ಕೆಲಸ ಮುಗಿನ ಪನ್ಪುಣೇನು ಇನಿ ಪ್ರತಿ ಕಡೆಟ್ಲ ಇನಿ ನಮ್ಮ ತೋದುಲ್ಲ ಕೆಲವು ದೇವಸ್ಥಾನಗಳು ಮಾತ್ರ ಬುಕ್ಕಲ ಜಾಸ್ತಿ ಒಂದಿಪ್ಪುಂಡು ದಯಪಂಡ ಆ ದೇವಸ್ಥಾನದ ಆದಾಯಗಳು ಬರ್ಪುಜಿ ಲಾಸ್ಟ್ ಪುರೋಹಿತರಿಗೆ ಸಂಬಳ ಕೊಲ್ಪಿನ ಆಡಮುಟ್ಟ ಆಡಳಿತ ವರ್ಗ ಕೈ ಹಿಡಿದು ಕೊರಪ್ಪುನಂಚಿನ ಒಂದು ಪರಿಸ್ಥಿತಿಗಳು ಇನ್ನು ಕೆಲವು ದೇವಸ್ಥಾನ ನಡಪುಂಡು ಐನ ಬಗ್ಗೆ ನಮ್ಮ ಚಿಂತನೆ ಮಾಡ್ಬಿಡು ಇನಿ ನಮ್ಮ ಅಗತ್ಯ. ಇನಿ ನಮ್ಮ ಪರಕ್ಕೆ ಪನ್ಪ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಮ್ಮ ಪನ್ಪ ಸುಬ್ರಹ್ಮಣ್ಯಗೂ ಹೋತು ನಮ್ಮ ಅಲ್ಲಿ ಮಾತ್ರ ಪೂಜೆಗಳು ಮನ್ಪ ಅವೇ ಪೂಜೆಲು ನಮ್ಮ ಮೂಲ ಶಾಂತಿಮುಖಿಯರ ದೇವಸ್ಥಾನ ಉಂಡುದು ಪನ್ಪಡವು ನಂಗೆ ಗೊತ್ತಿಪ್ಪುಜಿ ಅವೇ ಪೂಜೆಲು ಮೂಲ ಇನಿ ಅವೇ ಪೂಜೆಲು ಮೂಲ ಆಂಡ ನಂಗೆ ಐದು ಆ ದೇವೇರು ಒಂಜೆ ಮೂಲ ಆಪುನು ಪನ್ಪುರೆ ನಂಗೆ ಗೊತ್ತಿಪ್ಪುಜಿ ನಮ್ಮ ಸುಬ್ರಹ್ಮಣ್ಯ ಪಾರ ಬಲ್ಲಿದ ಪನ್ಪಿನತ್ತು ಆಟ ಮೂಲಲ ನಮ್ಮ ದೇವಸ್ಥಾನಗಳು ಪೂಜೆ ಅವು ನಮ್ಮ ಮಾಲ್ತಂಡ ಮುಲ್ಪ ಬರ್ಪಿನೇಟ್ ಐದು ಆದಾಯ ಉಂಟು ನಂಗೆ ಮುಲ್ಪದ ಅಭಿವೃದ್ಧಿಲು ಬೇರೆ ರೀತಿಯ ಅಭಿವೃದ್ಧಿ ಹಾಕೊಂಡು ಬರ್ಪುನ ಜನಗಳು ಜಾಸ್ತಿ ಜನಸಂಖ್ಯೆ ಹಾಕೊಂಡು ಅವು ಇಡೀ ಕ್ಷೇತ್ರ ಬೆಳಗಾಯರ ಒಂಜಿ ಕೆಲಸ ಹಾಕೊಂಡು ನಮ್ಮ ದೂರದ ದೇವಸ್ಥಾನ ಹೋತು ನಮ್ಮ ಬೋಡೈನಾಥ ಕಾಸಿನ ಪಾಪ ಆನ ನಮ್ಮ ಸುತ್ತ ನಮ್ಮ ಗ್ರಾಮದ ದೇವಸ್ಥಾನ ನಮ್ಮ ನಮ್ಮನಂತ ನಮ್ಮ ಏಪಲ ತೂಪಿನ ದೇವಸ್ಥಾನವು ನಮ್ಮ ಪೋಪಿನವು ನಮ್ಗೆ ಕಷ್ಟ ಬಂದಾಗ ಮಾತ್ರ ಕೈ ಮುಗಿಯರ ಮಾತ್ರ ಪೋಪಿನ ಅಂತಂದ್ರೆ ಬೇರೆ ದಿನಟ್ಟು ನಮ್ಮ ಪೋಪುಷ ಇದು ಕೆಲವು ಕಡೆ ಕೆಲವರಿಗೆ ಮಾತ್ರ ಇನಿ ಬೇರೆ ಧರ್ಮಗಳು ಇನಿ ನಮ್ಮ ತೂಪ ಒಂದು ಇಸ್ಲಾಂ ಧರ್ಮ ಹೋದಾಗ ಅಗಲು ಶುಕ್ರವಾರ ಮಧ್ಯಾಹ್ನ ಪೊರ್ತುಡು 16 ಗಂಟೆನಾಗ ಓಲಿ ಇತ್ತನಲ್ಲ ಒಂದು ಮಾರ್ಗದ ರೋಡ್ ಇತ್ತನಲ್ಲ ಅಲ್ಲೂ ಪ್ರಾರ್ಥನಾ ಮಂದಿರಕ್ಕೆ ಹೋದ್ದು ಅಗಲು ನಮಾಜ್ ಮಾಡ್ತದ್ದು ಬರ್ಪೇರು. ಅವೇ ರೀತಿ ಐತರದ ಕಾಂಡೆ ಕೊಡ್ತರು ನಮ್ಮ ತುಂಬ 5 ಗಂಟೆನಾಗ ಕ್ರಿಶ್ಚಿಯನ್ ಧರ್ಮದಾಗ ಹೋತು ಅಗಲನ ಚರ್ಚ್ಗೆ ಹೋತು ಅಲ್ಲಿ ಕೈ ಮುಗಿತು ಆಂಜಿ ಪುಂಜನಗಳು ಬರ್ಪೇರು. ಆಗ ನಮ್ಮ ಪೋಪಿನ ನಂಗೆ ಕಷ್ಟ ಬಂದಾಗ ಮಾತ್ರ ನಾ ದೇವಸ್ಥಾನಗಳಿಗೆ ನಮ್ಮ ತೀಯರ ಪೋಪ ನಂಗೆ ದೇವಸ್ಥಾನ ಬಂದಾಗ ಪರಕ್ಕೆ ಇತ್ತಂಡ ಅದನ್ನ ದಾಯ್ತನ ಸೇವೆ ಇತ್ತನ ಮಾತ್ರ ಆ ದಿಕ್ಕ ಪೋಪ ಆಗ ನಮ್ಮಲ ಒಂಜಿ ರೂಢಿ ಮಾಡ್ಕೊಡ ನಮ್ಮ ಹಿಂದೂ ಧರ್ಮಗೂ ಒವೇ ರಿಸ್ಟ್ರಿಕ್ಷನ್ ಐತಿ ಹಿಂದೂ ಧರ್ಮಗೂ ಏಪಲ ಪೋಲಿ ಆಗ ನಮ್ಮ ಮನಸ್ಸಿಡು ಇನಿ ಸೋಮವಾರ ಇನಿ ಮಂಗಳವಾರ ಅದನ್ನ ಇನಿ ಗುರುವಾರ ಇನಿ ಐತರ ಒಂಜಿ ದಿನ ನಮ್ಮ ನಿಕ್ಷೇಪ ಮಾಡಿದ್ರು ಕೊಲ್ಪುದ ಪೊರ್ತರು ಪೋತು ಮುಗಿತಂಡ ನಮ್ಮ ಕಟ್ಟಿನ ದೇವಸ್ಥಾನಗಳಿಗೆ ಪೋತು ಬರ್ತಂಡ ಅಪ್ಪಗ ಬರ್ಪುನ ಜನಗಳೇನ ಜನಸಂಖ್ಯೆಲ ಜಾಸ್ತಿ ಹಾಕೊಂಡು ಈ ಕ್ಷೇತ್ರ ಹಾಕೊಂಡು ಮೂಲಿ ಹೆಚ್ಚಿನ ಆಚಾರ ವಿಚಾರ ನಡಕೊಂಡು ಮೂಲ ದೇವಸ್ಥಾನ ಹೆಚ್ಚ ಹಾಕೊಂಡು ಪನ್ಪುಡೇನ ನಂಕಲ ತೆರಿಯ ನಡಕೊಂಡು ದಯಪಂಡ ನಮ್ಮ ಕಟ್ಟಿನ ದೇವಸ್ಥಾನ ಇನಿ ನಮ್ಮ ಕಟ್ಟದ ಇತ್ತಿನ ದೇವಸ್ಥಾನ ಎಲ್ಲ ನಮ್ಮ ಜೋಗುಲು ಅದು ಒಂದು ಎಣ್ಣ ಇಲ್ಲದ ಕಟ್ಟಿನ ಎಣ್ಣ ಅಪ್ಪ ಅಮ್ಮ ಪಾಡಿನಂಚಿನ ಕಾಸದ ದೇವಸ್ಥಾನ ಒಂದು ಎಟ್ಟೆ ರೀತಿಯ ಆಪುಡು ಪನ್ಪುಡೇನೆ ಅಗ್ಲೆಲ್ಲ ಅಲ್ಲಿ ತೆರಿಯೊಂದು ಬರ್ಕೊಂಡು ನಮ್ಮ ಜೋಗುಲೆಗಳ ಆ ಪೊರ್ತರು ಆ ಒಂಜಿ ಸಂಸ್ಕಾರ ಅವನ ಸಂಸ್ಕೃತಿ ನಮ್ಮ ಗಿಟ್ಟದ ದೇವಸ್ಥಾನದ ಮೂಲಕ ಆಡ್ತಾ ಹಾಕೊಂಡು ಪ್ರತಿ ವಾರ ಒಂಜಿ ಭಜನೆ ಮಲ್ಪಿನ ಒಂಜಿ ಈತ ಕೊಡ್ತದು ಆ ದಿನ ಫಿಕ್ಸ್ ಮಾಡಿ ಒಂಜಿ ಭಜನದ ಕಾರ್ಯಕ್ರಮ ಬೇರೆ ಪರ್ವಗಳು ಬರ್ಪ ನಮ್ಮ ಹಿಂದೂ ಧರ್ಮಗಳು ಬೇರೆ ಪರ್ವಗಳು ಬರ್ಪ ಆ ಪರ್ವಡು ಎಡ್ಡೆ ಕಾರ್ಯಕ್ರಮಗಳಲ್ಲಿ ಮಾಡ್ಕೊಡ ಇದ್ದೇನ ಒವೇ ಸಂಸ್ಕೃತ ಹೊಡೆದ ಆಯ್ತಲ್ಲ ಆ ದೇವಸ್ಥಾನ ಮಾಡ್ಪುಣ ಇಂಚಿನೇನು ಮಾತ್ರ ಮಾಡ್ಬಿಡಾಗ ಆ ದೇವಸ್ಥಾನದ ಅಭಿವೃದ್ಧಿ ಅವು ಎಟ್ಟ ರೀತಿ ಪಾಯರಾಕೊಂಡು ನಮ್ಮ ಪಿದೈಗೆ ಏರೆಟ್ಲ ಒವೇದೆಟ್ಟು ನಮ್ಮ ಅಂಗಲಾಚಾರ ಅಭಿಜಿ ನಮ್ಮ ದೇವಸ್ಥಾನ ನಮ್ಮ ಕೈಟೆ ಇಪ್ಪುಂಡು ಇನಿ ಎಂಡೋಮೆಂಟ್ ಉಂಡು ಸರ್ಕಾರದ ಆದಿನಡಿ ಇಪ್ಪುಂಡು ದೇವಸ್ಥಾನ ಆಂಡ ಆಯ್ತು ಒಂಜಿ ಆಡಳಿತ ವ್ಯವಸ್ಥೆ ಇಪ್ಪುಂಡು ಆಡಳಿತ ವ್ಯವಸ್ಥೆದ ಒಟ್ಟಿಗೆ ನಮ್ಮ ಕೈ ಜೋಡಿಸನಾಗ ಇನಿ ಶಾಂತಿಮುಖಿಯರ ದೇವಸ್ಥಾನ ನಿಜವಾದ ಒಂಜಿ ಮೂಜಿ ಅನುವಂಶ ದೆಟ್ಟು ಬರ್ಪುಂಡು ಅವತ್ತದ ಆಡಳಿತ ದೆಟ್ಟು ಬರ್ಪುಂಡು ಮನವಲ್ಲ ದೊರಿ ನೀರಿನಾಗ್ಲಿ ಇತ್ತರಂಚಿನ ಈ ಒಂಜಿ ಪರಿಸರಟು ಎಟ್ಟ ರೀತಿ ಆಪುಂಡು ಪನ್ಪಿನ
ಈ ಕ್ಷೇತ್ರ ಬೆಳಗಾರ ನಮ್ಮದು ಸಾಧ್ಯ ಹಾಕೊಂಡು ಬಂದಲೆ ಇನಿ ಏಪಲ ಭಗವಂತ ಶ್ರೀಕೃಷ್ಣ ಕುರುಕ್ಷೇತ್ರಡು ಪಂತ ಒಂಜಿ ಬಾತೆರ ಕರ್ಮಣ್ಣಿ ವಾದಿಕರಸ್ತೆ ಮಾಪಲಚು ಕದಸನ ಪಂಡ ನಮ್ಮ ಮಾಲ್ಪಿನಂಚಿನ ಕರ್ಮವು ನಮ್ಮ ಪ್ರತಿಫಲಕ್ಕೆ ನಂಗೆ ದೇವರಟಕ್ಕೆ ಎನ್ನಂತಿ ದೇವರಾತೆ ಆರೇ ನಂಗೆ ಆ ಪ್ರತಿಫಲನ ಕೊರ್ಪಡಂಚಿನ ಕೆಲಸ ಆರು ಮಾಲ್ಪೇರು ಒಂಜತ್ತು ಒಂಜಿ ದಿನ ನಮ್ಮ ಹೆಂಚಿನ ನಮ್ಮ ಎಟ್ಟ ಕೆಲಸ ಮಾತಾಡ ಐಕೆ ಇನಿ ತಿಕ್ಕಿಂಡಲ ಎಲ್ಲ ತಿಕ್ಕೊಂಡು ಪನ್ಪನೆ ಒಂಜಿ ಭಾವನೆ ನಮ್ಮ ಮನಸ್ಸು ಆತ್ಮವಿಶ್ವಾಸಡು ತೀರೊಂದು ಇತ್ತಿನ ಮಾತ್ರ ನಮ್ಮ ಕೆಲಸಕ್ಕೂ ಫಲ ಹಾಕೊಂಡು ಇನಿ ಚವಣೆರ್ಲಾತೆ ಒಂಜಿ ದೇವಸ್ಥಾನ ಪ್ರತಿ ಕಡೆಟ್ಲ ಎಂತೂಪೆ ಇನಿ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಕೊಂಡು ಅದು ಬ್ರಹ್ಮ ಕಲಸನಾಗ ಜವಣೀರ್ ರಾತ್ರಿ ಪಗೇಲ್ ಜವಣೀರ್ ಅವಾರ್ಡ್ ಜವಂತಿಲ್ ಅವಾರ್ಡ್ ಹಿರಿಯರ ಮಾರ್ಗದರ್ಶನದ ತೊಂದು ಇಡೀ ಬೆನ್ಪೇರು ಒಂಜಿ ಪ್ರತಿ ದೆಟ್ಲ ರಾತ್ರಿ ಆಗ್ಲಿ ಒಂಜಿ ಗಲಿಗೆ ಏತ್ ಪೊರ್ತುನು ಪನ್ಪೇರ ಅಜ್ಜಿ ಇನಿ ಪಂಡಗ ಸವನುಡುತ್ತೆ ಸ್ಟಾರ್ಟ್ ಆದ್ರು ಬಂಟಿಗೆ ವ್ಯವಸ್ಥೆ ಅದಕ್ಕೆ ಕೆಲಸ ಅವು ಆತ್ ಪಂಡ ಆತ್ ಕೆಲಸ ಇಪ್ಪುಂಡು ಆಂಡಲ ಅವು ಎಂಕ್ಲ ಮಲ್ಪಿನ ಆ ಮಹಂತನಿಗೆ ಎಂಕ್ಲಿಗೆ ಒಂಜಿ ದೇವರ ಕೊರ್ಪೇರ್ ಪನ್ಪುನ ಪಾಲನೆ ತೀರ್ಥಾಗ ಮಲ್ಪುನ ಅವೇ ಮನಸ್ಸಿನ ನಮ್ಮ ಇಡೀ ನಮ್ಮ ಹಿಂದೂ ದೇವಾಲಯದ ಮಿತ್ತು ಆ ಜವನೆಲ್ಲ ಪ್ರತಿ ನಿರಂತರ ದೀರೋದಿಸ್ತನ ಮಾತ್ರ ಆ ದೇವಸ್ಥಾನ ಗೆಡ್ಡ ಆಯಾರ ಸಾಧ್ಯ ಪುಂಡು ಬಂದಲೆ ಸುಬ್ರಹ್ಮಣ್ಯ ದೇವರನ್ನ ಈ ಶಾಂತಿ ಮುಗಿರ್ತ ಪುಣ್ಯ ನೆಲ ತುಂಬಾತೊಂಜಿ ದಿನ ಇಡೀ ಸುಬ್ರಹ್ಮಣ್ಯದಂಚನೆ ಜನಸಂಖ್ಯೆ ಬದದು ಮೂಲಾಪನಂಚನೆ ಎಡ್ಡೆ ಕೆಲಸಲು ಇನಿ ಬ್ರಹ್ಮಕಲಶದ ಅಧ್ಯಕ್ಷರಾದ ನಂಗೆ ಮಾತ ಒಂಜಿ ಪೆರ್ಮೆದ ವಿಷಯ ದಯಪಂಡ ಸಹಕಾರ ರತ್ನ ತಿಗದು ಇಡೀ ನಂಗೆ ಒಂಜಿ ಮಾರ್ಗದರ್ಶಕ ಆಯ್ನಂಚಿನ ಸೀತಾರಾಮ ರೈತರನ್ನ ಈ ಒಂಜಿ ಪರಿಸರ ದಯಪಂಡ ಆರು ನಂಗೆ ಮಾತ ಸಲಹೆ ಕೊರ್ಪುನ ಅನ್ನ ಮೂಲಕ ನಂಗೆ ಮಾರ್ಗದರ್ಶನ ವೇದ ನಂಗೆ ದುಂಬು ಪಾಯರಲ್ಲ ಆ ಒಂಜಿ ಅವಕಾಶಗಳು ತಿಗಪ್ಪ ಈಗ ದೇವಸ್ಥಾನದ ಅಧ್ಯಕ್ಷರಾದ ಕೆಲಸ ಮಾಡ್ಪಿನಾದ್ರೆ ಎನ್ನ ಆತ್ಮೀಯ ಸ್ನೇಹಿತೆ ಎಂಗ್ಲ ಸಹಪಾಠಿ ಸತೀಶ್ ಕುಮಾರ್ ಕೆರೆಜಿ ಗೊತ್ತು ಮೂಜಿ ಜನ ಹನುವಂಶ ಎನ್ನ ಆತ್ಮೀಯರು ಪ್ರವೀಣ್ ಕುಮಾರ್ ಕೆರೆಜಿ ಗೊತ್ತು ಅವಡ್ ಹರೀಶ್ ಬೊಕ್ಕ ಮೂಜಿ ಜನ ರಾಜಗೋಪಾಲ್ ಮುಗು ಹನುವಂಶ ಮಕ್ತೇಶ್ವರನ ಈ ಒಂಜಿ ಇತ್ತಿನಂಚಿನ ಜಾಗ ಎಡ್ಡೆ ಕ್ಷೇತ್ರ ಬೆಳಗಾವಡ್ ಆ ಸುಬ್ರಹ್ಮಣ್ಯ ದೇವರು ಮಹಾಂತರಿಗಳ ಪ್ರತಿ ಕರ್ಮಗೂ ಫಲ ಕೊರಡು ಈ ಜಾಗ ಕಾರ್ಮಿಕದ ಶಕ್ತಿ ಬೆಲೆಗಾಡ್ತು ಆವಾಡ ಪಡ್ಪಡ ಪಾತೆರು ಪಡಂತ ಎಂಕಲ ಈ ಒಂಜಿ ವೇದಿಕೆಯನ್ನು ಎರಡು ಪಾತೆರ ನಿಗಲ ತುಂಬ ಅವಕಾಶ ಕೊಟ್ಟಂಚನ ಪ್ರತಿ ವರಿಯಲ್ಲ ತರದಕ್ಕದು ಸಮ್ಮೇಳ ಪಡಂತ ಪಾತೆರಂತ ಬೆಂಚೆ ಜೈ ದೊಡ್ಡಬರ ಪಾಲಿನ ಆಶಯವಾಗಿ ಅನೇಕ ದೇವಸ್ಥಾನಗಳ ಬ್ರಹ್ಮಕಲಶಕ್ಕೆ ಹೇಳಲಾಗಿ ಅನುಭವದ ನೆಲೆಯಲ್ಲಿ ಮನದಾಳದ ಮಾತುಗಳನ್ನು ಆಡಿದ್ದೀರಿ. ವಂದನೆಗಳು ತಮಗೆ. ಮುಂದೆ ಶ್ರೀ ಶಿವಪ್ರಸಾದ್ ಶೆಟ್ಟಿ ಕಿನ್ನಾರ ಕಾರ್ಯದರ್ಶಿಗಳು, ವ್ಯವಸ್ಥಾಪನಾ ಸಮಿತಿ, ಮಹಾವಿಷ್ಣುಮೂರ್ತಿ ದೇವಸ್ಥಾನ ಮೊಗೇರು ಇವರಿಂದ ಮಾತುಗಳು. ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ವೇದಿಕೆಯ ಇನ್ನು ಅಧ್ಯಕ್ಷತೆ ವಹಿಸಿದ ನಂಚಿನ ನಮ್ಮ ಈ ಭಾಗದ ಮಾತಾ ದೇವಸ್ಥಾನದ ಅಭಿವೃದ್ಧಿದ ಅಧಿಕಾರಿ ಬಂಡದಪ್ಪ ಒಂದು ನಮ್ಮ ಒಂಜಿ ಗುರು ಲೆಕ್ಕದ ಮಕ್ಕಳು ಒಂಜಿ ಸಲಹೆ ಗುರು ನಂಚಿನ ಒಂಜಿ ನಮ್ಮ ಮಾತೇರಲ ವ್ಯಕ್ತಿಯಾದ ಸವಣೂರು ಸೀತಾರಾಮರೈ ನಮ್ಮ ವೇದಿಕೆಯಲ್ಲಿ ಅಧ್ಯಕ್ಷರ ವಹಿಸಿದ್ದಾರೆ. ಅಂಚನೆ ಸೋಲಿಲ್ಲದ ಸರದಾರ ನಮ್ಮ ದಿನವಲ್ಲ ಪಾಂಡ್ಪುರ ಅಂಚನ ನಮ್ಮ ನೆಚ್ಚಿನ ಶಾಸಕರು ಇನಿ ಸಚಿವರಾದ ನಮ್ಮೊಟ್ಟಿಗೆ ನಮ್ಮ ಸುಳ್ಯ ಭಾಗಡು ಏನ್ ಕೆಲಸ ಮಾಡ್ತಿರೋ ಬಂಡ ನಮ್ಮ ಎನ್ನಿರ ಸಾಧ್ಯಜಿ ಅಂಚಿನ ಒಂಜಿ ನಮ್ಮ ಈ ಕ್ಷೇತ್ರ ಭಾಗದ ಶಾಸಕರೈನ ಹಂಗಾರ್ರೆ ಅಂಚನೆ ಈ ದೇವಸ್ಥಾನದ ಸದಾ ಅಭಿವೃದ್ಧಿನ ಬಯಸುವಂಚಿನ ನಮ್ಮ ಅಧ್ಯಕ್ಷರಾಯಿನ ಪ್ರವೀಣ್ ಕುಮಾರ್, ಅಂಚನೆ ಸತೀಶ್ ಕೆಡೆಂಜಿ, ಅಂಚನೆ ನಮ್ಮ ಈ ಕ್ಷೇತ್ರದ ಕ್ಷೇತ್ರದ ಪವಿತ್ರ ಪಾನೀಯ ವ್ಯವಸ್ಥಾಪನಾ ಸಮಿತಿ ಮುಖ್ಯನಾಥ ಸುಬ್ರಹ್ಮಣ್ಯದ ನೇಮಣ್ಣಗೌಡ್ರೆ, ಅಂಚನೆ ಈ
ಭಾಗದ ಮಾತ ಭಗವತ್ ಬಂದರೆ ಅಂಚನೆ ಈ ದೇವಸ್ಥಾನಕ್ಕೆ ಸುಮಾರು ದಿನದ నుంచి ರಾತ್ರಿ ಬಗೆಯಲ್ಲಿ ಕೆಲಸ ಮಾಡ್ತಾರೆ ಅಂಚಿನ ಮಾತ ಕಾರ್ಯಕರ್ತರು ಬಹುಶಃ ಈ ದೇವಸ್ಥಾನ ಯಾನ ಭಾರಿ ಒಂಜಿ ವರ್ಷದ ಈ ದೇವಸ್ಥಾನದ ಸಂಪರ್ಕವಿಲ್ಲ ಈ ದೇವಸ್ಥಾನ ತುಂಬ ಹೆಚ್ಚಾಗ್ತದೆ ಇಡೀ ಆ ರೀತಿ ಬದಲಾವಣೆ ಆತನ ಬಂಡ ಈ ಕ್ಷೇತ್ರದ ಭಕ್ತರನ್ನ ಒಂಜಿ ಪ್ರಯತ್ನ ಇಚ್ಚಿಕೊಂಡು ಮಾಡ್ಕೊಂಡು ನಾವು ಈಗ ನಂಗೆ ಈ ಜಾಗಡ್ ತುಯರ ಆತದ್ದು ಅಂಚನೆ ದೇವರನ್ನ ಒಂಜಿ ಒಂಜಿ ಮಹಿಮೇಡು ಈ ಭಾಗಗ ಒಂಜಿ ನಮ್ಮ ರಟ್ಟು ಗ್ರಾಮನ ಸೇರಿಸುವ ಅಂಚಿನ ಒಂಜಿ ಹೆದ್ದಾರಿ ಅಪ್ಪನ ಅಂಚಿನ ಒಂಜಿ ಅವಕಾಶ ಅಲ್ಲ ನಮ್ಮ ಈ ಶಾಸಕರ ಮೂಲಕ ಈ ಭಾಗ ಆದ ಈ ಕ್ಷೇತ್ರ ನನಾತ್ ನಮ್ಮ ಜಿಲ್ಲೆಡೆಯ ಒಂದು ಗುರುತಿಸೋ ಒಂಜಿ ಈ ಭಾಗ್ಯ ನಮ್ಮ ಊರದ ಜನಗಳಿಗೆ ತೆಗೆದು ಮಂಡ ಅವು ನಮ್ಮ ನೆನಪಿರನೆ ಸಾಧ್ಯ ಅಂಚನೆ ನನಾತ್ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಭಾಗ್ಯ ಉಂಟು ಮಾಡಿದ ನಮ್ಮ ಸತೀಶ್ ರೀತಿಯ ಪಂಡೇರು ತಡೆಗೋಡೆ ಉಪ್ಪು ಅಥವಾ ದನ ಆತ ಸಭಾಭವನ ಉಪ್ಪು ಅಥವಾ ದಿನ ಸೀತಾರಾಮರಾಯಗಳು ಬಂಡೇರಿ ಈ ಕ್ಷೇತ್ರನ ಒಂಜಿ ಟೂರಿಸಂ ಪ್ಲೇಸ್ ಮಾಡ್ಕೊಂಡಾಂಚಿನ ಒಂಜಿ ಯೋಚನೆ ಎಲ್ಲ ದೀವನದಲ್ಲೇರು ಅವಾಗ ಈ ಕ್ಷೇತ್ರದ ನನಾತ್ ಪರವೂರದ ಭಕ್ತರು ಬತ್ತದು ಈ ಕ್ಷೇತ್ರದ ಮಹಿಮೆನ ತೆರಿಪುಣಾಂಚಿನ ಒಂಜಿ ಅವಕಾಶ ಕೂಡು ಬರ್ಪುಡು ಈ ಪೊರ್ಲುದ ಈ ಸಮಯ ವರ್ಷ ಬರ್ತದು ನಮ್ಮ ಈ ಪರಿಸರ ಭಾರಿ ದೇವರು ಶುದ್ಧವಂತದು ಕಾರ್ಯಕರ್ತರಿಲ್ಲ ಇಲ್ಲದ ಕರೆವೆಚ್ಚ ಈಚಿನ ತೋಟಕ್ಕೆ ಹೋದು ಶುಚಿ ಮಾಡುವ ಒಂಜಿ ಟೆನ್ಷನ್ ಇಪ್ಪಡು ರಾತ್ರಿ ಹೋದು ಐಕೆ ಮಾತ ದೇವರು ನಮಗೆ ಫಲ ಕೊರತೇರು ಮಾಡ್ಬೇಕು ಅವೇ ಒಂಜಿ ನಿದರ್ಶನ ನಮ್ಮ ಒಂಜಿ ದೇವರನ್ನ ಮಿತ್ತು ಭಕ್ತಿ ದೀತು ಮಂತಲ್ಲ ಕೆಲಸಗಳು ನಂಗೆ ನಿಜವಾದಲ ನಂಗೆ ಐಟು ಶ್ರೇಯಸ್ ಉಂಡು ನಮ್ಮ ಊರು ಲೆಟ್ಟೆ ಹಾಪುಡು ನಮ್ಮ ಇಲ್ಲು ಲೆಟ್ಟೆ ಹಾಪುಡು ನಮ್ಮ ಆತ್ಮಶುದ್ಧಿ ಹಾಪುಡು ಈ ಕೆಲಸಡು ಕೈ ಜೋಡಿಸಿನ ಮಾತರಗಲಿ ಅಭಿನಂದನೆ ಸಂದ ಒಂದು ಅಂಚನೆ ಎಂಕಿ ಅವಕಾಶ ಮಂತುಕೊರ್ನ ಈ ವ್ಯವಸ್ಥಾಪನಾ ಸಮಿತಿ ಅಂಚನೆ ಪ್ರಮುಖ ಸಮಿತಿದ ಮುಖ್ಯಸ್ಥರಿನ ಅಭಿನಂದನೆ ಮಾಡೋದು ಎಲ್ಲರ ಪಾತ್ರ ಅಂತ ಜೈ ಹಿಂದ್ ಸೊಲ್ಮೆಲು ಸರ್ ನನ್ನ ದುಂಬುಗು ಶ್ರೀ ನೇಮನಗೌಡ ಅಂಬುಲ ಸೊಲ್ಮೆಲು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ದಾನಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ. ಮೊದಲಾಗಿ ಈ ದಿವಸದ ಅನ್ನದಾನದ ಸೇವಾಕರ್ತರು ಶ್ರೀಮತಿ ಮತ್ತು ಶ್ರೀ ಚಂದ್ರಶೇಖರ ರಾಶಿ ಕಾಂಪ್ಲೆಕ್ಸ್ ಬರೆಪಾಡಿ, ಶ್ರೀಮತಿ ಮತ್ತು ಶ್ರೀ ತಾರನಾಥ ರೈ ನಗರಿ, ಶ್ರೀ ಜನಾರ್ದನ ಗೌಡ ಮಂಜುಶ್ರೀ ನಿಲಯ ಕೂರ ಹಾಗೂ ಶ್ರೀ ಪ್ರಕಾಶ್ ಭಟ್ ಬ್ರಾಹ್ಮಿ ನಿಲಯ ಬಿದ್ರಾಳ ಇವರುಗಳಿಗೆ ಗೌರವದ ಸನ್ಮಾನ. ದಯಮಾಡಿ ಗೌರವಾನ್ವಿತರುಗಳು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ದಿನದ ಅನ್ನದಾನದ ಸೇವೆ ಮಂತ್ರಗಳಿಗೆ ದಾಟಿಕೊಟ್ಟುದು ಗೌರವ ಸಲ್ಲಿಸೋಳು ಪಂಪಿನ ವಿನಂತಿನ ಮತ್ತೊಂದು ಬ್ರಹ್ಮಕಲಶೋಚ್ಚಯದ ಪುಣ್ಯಗಳಿಗೆಡೆ ಸೇರ್ದಿಂದಿತ್ತೆ ಮಾತ ಭಕ್ತಾಭಿಮಾನಿಲೆಗಳ ಸಹಸ್ರ ಸಂಖ್ಯೆ ಸೇರ್ದಿಂಚಿದೆ. ಭಕ್ತಮಾನಿಲೆಗೆ ಅನ್ನ ಪ್ರಸಾದದ ವ್ಯವಸ್ಥೆಗೆ ಕಾರಣ ರೈ ನಗರಿ ಇದರಲ್ಲಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೌರವಾನ್ವಿತ ಸಚಿವರು ಈ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ತಾ ಇದ್ದಾರೆ. ಶಾಲು ಹೊದಿಸಿ ಹಾರಾರ್ಪಣೆಯನ್ನ ಮಾಡಿ ಫಲ ತಾಂಬೂಲವನ್ನ ನೀಡುವುದರ ಮೂಲಕವಾಗಿ ಗೌರವ ಅರ್ಪಣೆ. ಭಗವಂತ ಇನ್ನಷ್ಟು ದಾನವನ್ನ ನೀಡುವ ಶಕ್ತಿಯನ್ನ ಕರುಣಿಸಲಿ. ತಾವು ನಮ್ದಿರತಕ್ಕಂಥ ದೇವರುಗಳು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅನ್ನುವಂಥ ಪ್ರಾರ್ಥನೆ. ಸುಬ್ರಹ್ಮಣ್ಯೇಶ್ವರನ ವಿಶೇಷ ಕೃಪಾಶೀರ್ವಾದಗಳನ್ನ ಪ್ರಾರ್ಥಿಸುತ್ತಾ ಆಯುಷ್ಯ, ಆರೋಗ್ಯ, ಭಾಗ್ಯಗಳನ್ನ ಸನ್ಮಂಗಲವನ್ನ ಕರುಣಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನ ತುಂಬಿರುವಂತಹ ಸಭಾಸದರ ಸಮ್ಮುಖದಲ್ಲಿ ಗಣ್ಯ ಅತಿಥಿಗಳ ಮೂಲಕವಾಗಿ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಶ್ರೀ ಸುಂದರ ರೈ ಸವಣೂರು ದಾನಿಗಳು
ಸತ್ಯನಾರಾಯಣಗೌಡ ದಾನಿಗಳು, ಶ್ರೀ ಕುಶಾಲಪ್ಪಗೌಡ ಕಾರ್ಲಾಡಿ ಹಾಗೂ ವಿದ್ಯಾರಣ್ಯ ಉಪಾಧ್ಯಾಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಸುಂದರೈ ಸೋಣೂರು, ಸತ್ಯನಾರಾಯಣಗೌಡ, ಕುಶಾಲಪ್ಪಗೌಡ ಕಾರ್ಲಾಡಿ ಹಾಗೂ ವಿದ್ಯಾರಣ್ಯ ಉಪಾಧ್ಯಾಯರು ಮುಂದೆ ಗೌರವ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಲೋಕನಾಥ ವಜ್ರಗಿರಿ, ದೇವಪ್ಪಗೌಡ ನಡುಮನೆ, ವಿಠ್ಠಲಗೌಡ ಕಾಪೆಜಾಲು ಹಾಗೂ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ನಗರ ಭಜನಾ ಸಮಿತಿ ಕುಟ್ಮಾರು ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಲೋಕನಾಥ ವಜ್ರಗಿರಿ, ದೇವಪ್ಪಗೌಡ ನಡುಮನೆ, ವಿಠ್ಠಲಗೌಡ ಕಾಪೆಜಾಲು, ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ನಗರ ಭಜನಾ ಸಮಿತಿ ಕುಟ್ಮಾರು. ಸುಬ್ರಹ್ಮಣ್ಯೇಶ್ವರ ದೇವರ ವಿಶೇಷ ಕೃಪಾಶೀರ್ವಾದಗಳನ್ನು ಪ್ರಾರ್ಥಿಸುತ್ತಾ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವಕ್ಕೆ ಜೀರ್ಣೋದ್ಧಾರಕ್ಕೆ ಸುಮಾರು 50,000ಕ್ಕಿಂತ ಅಧಿಕ ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿಯ ಸೋಮಪ್ಪ ಗೌಡರು, ಲೋಕನಾಥ ವಜ್ರಗಿರಿ, ದೇವಪ್ಪಗೌಡ ನಡುಮನೆ, ವಿಠ್ಠಲಗೌಡ ಕಾಪಿಜಾಲು ಮಾಡಿ ತಕ್ಷಣ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವರುಗಳ ಜೊತೆ ನಮಗೆ 50,000ಕ್ಕಿಂತಲೂ ಹೆಚ್ಚಿನ ಧನ ಸಹಾಯವನ್ನ ಗೌರವಾನ್ವಿತರು ಶ್ರೀ ಸೀತಾರಾಮ್ ರೈ ಸೋಣೂರು ನೀಡಿದ್ದಾರೆ. ಸತೀಶ್ ಕುಮಾರ್ ಗಡಿಜಿ, ವೆಂಕಟೇಶ್ ಭಟ್ ಕೊಯ್ಕುಡೆ, ಸುಬ್ರಹ್ಮಣ್ಯ ಭಟ್ ಬರೆಪಾಡಿ, ಚಂದ್ರಶೇಖರ್ ರಾಶಿ ಕಾಂಪ್ಲೆಕ್ಸ್, ನಾಗೇಶ್ ಕೆ ಕೆಡೆಂಜಿ, ದೇವರಾಜ್ ನೋಂಜಿ, ಯಶೋಧರ ಗಡಿಂಜಿ ಕಟ್ಟ ಇವರುಗಳೆಲ್ಲ ನೀಡಿದ್ದಾರೆ. ಇವರುಗಳನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಇವರಿಗೆ ಮನ ತುಂಬಿದ ಕೃತಜ್ಞತೆಗಳನ್ನ ಸರ್ವ ಭಕ್ತಾಭಿಮಾನಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಇವರುಗಳು ಬ್ರಹ್ಮಕಲಶೋತ್ಸವ ಆಡಳಿತ ವಿವಿಧ ಸಮಿತಿಗಳಲ್ಲಿ ಸದಸ್ಯರುಗಳಾಗಿ ಕರಸೇವರು, ನಮ್ಮೊಂದಿಗೆ ನಿರಂತರ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಎಲ್ಲರಿಗೂ ಕೂಡ ವಂದನೆಗಳನ್ನ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ವೇದಿಕೆಯಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಸರ್ವ ದಾನಿಗಳಿಗೆ ಅನಂತ ವಂದನೆಗಳು. ಶ್ರೀ ದೇವಪ್ಪಗೌಡ ನಡುಮನೆ ಸರ್, ಮುಂದೆ ಗ್ರಾಮೀಣ ಪರಿಸರದ ಕಾಯಕ ಯೋಗಿಯಾಗಿ ಇದೀಗ ರಾಜ್ಯವನ್ನಾಡುವಂತಹ ಸಚಿವನ ಸ್ಥಾನಕ್ಕೇರಿರುವುದು ನಮ್ಮ ಗೌರವಾನ್ವಿತ ಶಾಸಕರು ಶ್ರೀ ಎಸ್ ಅಂಗಾರರು. ಇವರು ಸರಳತೆಯ ಸಾಕಾರ ಮೂರ್ತಿಯಾಗಿ ಸುಳ್ಯ ಕ್ಷೇತ್ರದ ಜನಪ್ರಿಯ ಶಾಸಕನಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ
ಬಡ ಎಲ್ಲ ದೀನದಲಿತರು ಸಮಾಜದ ಉದ್ಧಾರಕ್ಕಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಉದ್ಧಾರಕ್ಕಾಗಿ ಅತ್ಯದ್ಭುತಪೂರ್ವವಾದಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಹುಶಃ ಒಂದು ಮಾತನ್ನು ನೆನಪಿಸಿಕೊಳ್ಳುತ್ತಾ ಸುಮಾರು 3 ರಿಂದ 4 ಕೋಟಿ ಖರ್ಚಿನಲ್ಲಿ ಊರ ಪರವೂರ ದಾನಿಗಳ ಸಹಕಾರದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. ಮುಂದೆ ಅನೇಕ ಕನಸುಗಳಿವೆ, ಯೋಜನೆಗಳಿವೆ. ಇದಕ್ಕೆ ಜೀವವನ್ನ ತುಂಬತಕ್ಕಂಥ ಕೆಲಸವನ್ನ ಸಂಸದರು ಸಚಿವರ ಮೂಲಕ ಆಗಬೇಕು ಅನ್ನುವಂತಹ ಒಂದು ಮನವಿಯನ್ನ ತಮ್ಮ ಮುಂದಿಡುತ್ತಾ ಇದೀಗ ಸಚಿವರಿಂದ ಮಾತುಗಳು. ಪ್ರಾರಂಭಗಳು ಸುಬ್ರಹ್ಮಣ್ಯ ದೇವರಿಗೆ ಭಕ್ತಿಡೆ ವಂದಿಸುವುದು. ಈ ಒಂಜಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷರೇ, ಸಹಕಾರಿ ರತ್ನ ಪ್ರಶಸ್ತಿ ಪಡೆಯಂಚಿನ ಈ ಊರದ ಹಿರಿಯರಂಚಿನ ಸನ್ಮಾನ್ಯ ಸೀತಾರಾಮ್ ರೈಕ್ಲೆ, ಈ ಕಾರ್ಯಕ್ರಮಡು ವೇದಿಕೆಡು ಪರಂಚಿನ ಈ ದೇವಸ್ಥಾನದ ಅನುಮಸ್ತಿಕರೇ, ಸನ್ಮಾನ್ಯ ಹರೀಶಾಚಾರ್ಯ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಭಾಗವಹಿಸಿನ ಅಕ್ಷಯ ಕಾಲೇಜದ ಸಂಚಾಲಕರೇ, ಆತ್ಮೀಯ ಅಂಚನ ಸನ್ಮಾನ್ಯ ಜಯಂತ ನಡುಬೈಲ್ರೆ, ಬುಕೋರಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಭಾಗವಹಿಸಿನ ಸನ್ಮಾನ್ಯ ಶಿವಪ್ರಸಾದ್ ಶೆಟ್ಟಿ ಕಿನ್ನಾರ್ರೆ, ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರೇ, ಹಿರಿಯರ ಅಂಚಿನ ನೇಮನಗೌಡ್ರೆ, ಈ ಒಂಜಿ ಸಮಿತಿದ ಪ್ರಮುಖರ ಅಂಚಿನ ಸತೀಶ್ ಕಡಂಜೇರೆ, ಪ್ರವೀಣ್ ಕಡಂಜೇರೆ, ಅದೇ ರೀತಿ ಹಿರಿಯರ ಅಂಚಿನ ಸುಂದರ್ ರೈಕ್ಲೆ, ರಾಕೇಶ್ ರೈಕ್ಲೆ, ಅಶ್ವಿನ್ ಶೆಟ್ಟಿಯರೇ, ಮುಳು ನಿರುತ್ತನಂಚಿನ ಮಾಂತ ಭಕ್ತಾಭಿಮಾನಿಲೆ, ವಿಶೇಷವಾದ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯವು ಉಂಟು. ಅವು ಪುಣ್ಯದ ಕಾರ್ಯ, ಅವು ಮಾಂತರಿಗಳ ಆ ರೀತಿಯ ಕಾರ್ಯಕ್ರಮ ಮಲ್ಪೇರ ಸಾಧ್ಯ ಆಪಜಿ. ದೇವೇರು ಏರೆರಡ ಎಂಚೆಂಚ ಮಲ್ಪಾಡ ಆ ಕೆಲಸವನ್ನು ದೇವೇರು ಮಲ್ಪೇರು. ಆ ಕೆಲಸ ಮಲ್ಪಡ ಬಂಡ ಐಕ ಸಮಯಲ್ಲ ದೇವೇರು ನಿಶ್ಚಯ ಮಲ್ಪೇರು. ಐನ ಮಧ್ಯಡು ಈ ರೀತಿದ ಒಂದು ಕೆಲಸ ಮಲ್ಪಡ ಬಂಡ ದೇವೇರು ಏರಿಗೆ ಅವಕಾಶ ಕೊಡ್ತಾರ. ಆ ಅವಕಾಶಡು ಎಂಕ್ಲ ನಿಮಿತ್ತ ಮಾತ್ರ ಆ ಒಂದು ಕೆಲಸ ಮಲ್ಪಡ. ಈ ರೀತಿದ ಒಂದು ಪುಣ್ಯದ ಕಾರ್ಯವು ಉಂಡು. ಅವು ಅಷ್ಟಬಂಧ ಬ್ರಹ್ಮಕಲಶ ಉಂಡು 16 ವರ್ಷಗಳ ಬರ್ಪಂಚಿನ ಕಾರ್ಯಕ್ರಮ. ಈ ದೇವಸ್ಥಾನವು ಉಂಡು ಒಂದು ಖಾಸಗಿ ದೇವಸ್ಥಾನ, ಧಾರ್ಮಿಕ ಪರಿಷತ್ತಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂಚಿನ ದೇವಸ್ಥಾನ ಅಂತ. ಆಂಡ ಈ ರೀತಿದ ದೇವಸ್ಥಾನದ ಜೀರ್ಣೋದ್ಧಾರ ಅವಡು ಪಂಡ ಐಕ ಮಾಂತರ್ನ ಸಹಕಾರ ಬೋಡಾಪ. ಐಕ ಇನ್ನು ವಿಶೇಷವಾದ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಚಿನ ಅನುವಂಶಿಕರಿಪ್ಪಡು, ಅದೇ ರೀತಿ ಆ ಒಂದು ಕಾರ್ಯಕ್ರಮದ ನೇತೃತ್ವದಲ್ಲಿ ತೋರಿಸಿನ ಸೀತಾರಾಮ್ ರೈಕ್ಲಿಪ್ಪಡು, ಅಕ್ಲಿನ ಪೂರ ಒಂದು ಸಂಘಟನೆದ ಅಡಿಕೆ ಮಾಂತ ಜನಕ್ಲಿನ ಸಹಕಾರದವರ ಈ ರೀತಿಯ ಪುಣ್ಯದ ಕೆಲಸ ನಂಗೆ ಮಾಂತರರ ಒಂದು ಒದಗಿದು ಬರ್ಪಂಚಿನ ಒಂದು ಅವಕಾಶ ತಿಕ್ಕದ ನಾನು. ಇನಿ ನಮ್ಮ ಮಾಂತರ ಯೋಚನೆ ಮಾಡ್ಕೊಡು. ದೇವಸ್ಥಾನ ಇನಿ ಮಾತ್ರ ಪ್ರಾರಂಭ ಆಯ್ನಂಚಿನ ದೇವಸ್ಥಾನ ಹತ್ತು. ಪುರಾತನ ಕಾಲೋರ್ದೆ ಈ ರೀತಿದ
ಉಂಡು. ಅಂಡ ಮಸ್ತ್ ದೇವಸ್ಥಾನಗಳು ಬೇತೆ ಬೇತೆ ರೀತಿದ ಅಜೀರ್ಣ ವ್ಯವಸ್ಥೆ ಇತ್ತಿನಾಡು. ಆ ಅಜೀರ್ಣ ವ್ಯವಸ್ಥೆ ಇತ್ತಿನಂಚಿನ ದೇವಸ್ಥಾನಗಳು ಅವು ಕಾಲಕ್ರಮೇಣ ಆ ಒಂದು ಜೀರ್ಣೋದ್ಧಾರ ಆಪುನಂಚಿನ ಸ್ಥಿತಿಲ ಬರ್ತವೆ. ಇನಿ ಆ ರೀತಿದ ದೈವಸ್ಥಾನ ಉಂಡು, ದೇವಸ್ಥಾನವೂ ಉಂಡು. ಐನು ಒರಿತೋಡು ಪಂಡ ನಮ್ಮಡ ಮಾಂತೆರ್ಲ ಆ ಪ್ರೀತಿದ ಭಕ್ತಿ ಕೊಡು ದೇವರ ನಿಮಿತ್ತ ದೈವದ ಮಿತ್ತ ಭಕ್ತಿ ನಮ್ಮಡ ಏಪ ಈಚ ಅಪಗ ದೇವಸ್ಥಾನ ನಂಗೆ ತುವ್ಯರ ಮಾತ್ರ ತಿಕ್ಕು, ದೈವಸ್ಥಾನ ನಂಗೆ ತುವ್ಯರ ಮಾತ್ರ ತಿಕ್ಕು. ಆಂಡ ಐನ ಮಹತ್ವವುಳ್ಳ ಆ ಮಹತ್ವದ ಬಗ್ಗೆ ನಂಗೆ ಆ ರೀತಿಯ ಭಾವನೆ ಬೇರೆ ಸಾಧ್ಯ ಆಗುತ್ತೆ. ಕೆಲವು ಸಂದರ್ಭಗಳು ಏನು ಬೇತೆ ಬೇತೆ ಭಾಗವತ ಪೆಟ್ಟಿಗೆ ಕೆಲವು ಜನ ಕೊಡುತ್ತಿದ್ದಾರೆ. ದೇವಸ್ಥಾನ ದೈವಸ್ಥಾನ ಅಧೀನ ವ್ಯವಸ್ಥೆ ಕೆಲವು ಜನರು ಮನಸ್ಸು ಒಂಜಿ ಪರಿಸ್ಥಿತಿ ಅಂತ ಕೇಳ್ತೇನೆ. ಯಾನು ಇಂಚಿಪ ಸುಮಾರು 5 ವರ್ಷದ ಪಿರೌಡು ಬರೆಪಾಡಿ ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನ ಕೊಂಡು ಆಡೆಗೆಯನ್ನು ಬೋತಿದ್ದೇನೆ. ಅಲ್ಲಿ ಕೆಲವು ಜನ ಅಲ್ಲಿ ಪಾತೆಯನ್ನು ಬರುತ್ತ ಬಂಡರು ದೇವಸ್ಥಾನದ ಸ್ಥಿತಿ ತೂನಾಗ ಭಾರಿ ಬೇಜಾರಾಪುಂಡು ಬಂತು. ಆಂಡ ಆ ಪಾತೆರ ಪಂಡ ಅಕ್ಲೇದು ಮಾಲ್ಪೇರ ಸಾಧ್ಯ ಉಂಡ ಬಂಡ ಅಕ್ಲೇದು ಮಾಲ್ಪೇರಲ ಸಾಧ್ಯ ಅಪ್ಪಗ ಆ ವ್ಯಕ್ತಿಲೆಟ ಆ ರೀತಿದ ಪಾತೆರ ಅಥವಾ ಮನಸ್ಸು ದಾಯ್ತೆಗೋಸ್ಕರ ಬತ್ತಂಡು ಅಕ್ಲೆಡ ದೇವರನ್ನ ಮಿತ್ತಿತ್ತಿನ ಭಕ್ತಿ ಆ ರೀತಿದ ನಂಬಿಕೆ ಭಕ್ತಿರ್ದವರ ಆ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಡುವ ಪಂಚಿನ ಒಂದು ಭಾವನೆ ಬರ್ತದೆ. ಅವೇ ರೀತಿ ಮಸ್ತ್ ಜನಗಳ ದುಡ್ಡು ಉಂಟು. ದುಡ್ಡು ಇತ್ತಿನ ಮಾಂತರಗಳ ದೇವಸ್ಥಾನ ಮಾಡ್ತಾರ ಅಪ್ಪಿ, ದೇವಸ್ಥಾನ ಮಾಡ್ತಾರಲ್ಲ ಅಪ್ಪಿ. ಐಕಲ ಕಾಲ ಕುಡಿದು ಬರಡ ಬಂಡ ಆ ರೀತಿಯ ಮನಸ್ಸು ಆ ರೀತಿಯ ಭಕ್ತಿರೇ ಬರಡ. ಇಲ್ಲಿ ಒಂದು 2-3 ಜನಕ್ಕೂ ಸ್ವಲ್ಪ ಸನ್ಮಾನ ಮಾಡ್ತಾರೆ. ನಿಜವಾದ ಆ ರೀತಿಯ ಒಂದು ಸಹಾಯಧನ ಮಲ್ಪಂಚಿನ ವ್ಯಕ್ತಿಗಳು ನಮ್ಮ ಗ್ರಾಮದ ಜನಜೀರಿ ಅಂಡ ಕೊರ್ನಂಚಿನ ವ್ಯಕ್ತಿಗಳ ಸಂಖ್ಯೆ ಐತಿ. ಅವಾಗ ಅಕ್ಕಳು ಕೊರ್ನಂಚಿನ 1 ರೂಪಾಯಿ ಪಡ ಅವಾಗ 1 ರೂಪಾಯಿ ಕೊರ್ನಂಚಿನ ವ್ಯಕ್ತಿಗಳ ಆ ರೀತಿಯ ಭಕ್ತಿ ಉಂಟು. ಲಕ್ಷಗಟ್ಟಲೆ ಕೊರ್ನಂಚಿನ ವ್ಯಕ್ತಿಗಳ ಆ ರೀತಿಯ ಭಾವನೆಗಳು ದೆನ್ ದಾಯ್ತಗೋಸ್ಕರ ಉಳ್ಳೈಕ ಮಲ್ಪ ಪಂಟ ನಮ್ಮ ಧಾರ್ಮಿಕವಾದಂಚಿನ ಹಿನ್ನೆಲೆಗೂ ಉಂಟು. ಐನು ನಮ್ಮ ಅರ್ಥ ಮಾಡ್ತೋಂಚಿನ ಒಂದು ಅವಶ್ಯಕತೆ ಉಂಟ. ನಮ್ಮ ದೇವಸ್ಥಾನದ ಮಿತ್ತು ಏತ್ ದಾಳಿಲಾಯ್ಚ ಆ ಮಾಂತ ದಾಳಿ ಆಂಡ ಬಂಟ ಬಕ್ಕ ಜನಕ್ರೀಡ ಆ ರೀತಿಯ ದೇವಸ್ಥಾನಗಳು ನಿರ್ಮಾಣ ದಾಯ್ತಗೋಸ್ಕರ ಆಗುವಂತುಂಟು. ಅಪಗ ಪ್ರತಿ ಒಂಜಿ ವ್ಯಕ್ತಿಡ ಇಪ್ಪುನಂಚಿನ ಒಂಜಿ ಭಕ್ತಿದ ಭಾವನೆಗೂ ಉಂಟು. ಐನು ಒವೇ ರೀತಿದ ದಾಳಿದ ಮೂಲಕ ದಿಪ್ಪೇರು ಸಾಧ್ಯ ಆಗುತ್ತೆ. ಅವು ವ್ಯಕ್ತಿನ ಮನಸ್ಸದ ಆ ಭಾವನೆ ಆ ಭಕ್ತಿ ಐನು ಕೋವಡು ಬಂಡ ಆ ವ್ಯಕ್ತಿ ಇಜ್ಜತೆನೇ ಅವಳು ಅಂಡ ಇನಿ ನಮ್ಮ ಎಂಚ ಒರಿತೊಂಡ ಬಂಡ ನನ್ನ ದುಂಬಗೂ ನಮ್ಮ ದಾನೆ ಮಾಡ್ಕೊಡುವ ಪಂಚಿನ ಯೋಚನೆ ಮಾಡ್ಕೊಂಚಿನ ಅವಶ್ಯಕತೆ ಇಲ್ಲ. ಸಾಮಾನ್ಯವಾದ ಇನಿ ಧರ್ಮ ಅದು ನಾವು ಮಾತೆಲ್ಲ ಉಲ್ಲೇಖ ಮಲ್ಪ ಅವು ಮುಸ್ಲಿಮ್ಸ್ ಧರ್ಮ ಬನ್ಪ, ಕ್ರಿಶ್ಚಿಯನ್ ಧರ್ಮ ಬನ್ಪ, ಹಿಂದೂ ಧರ್ಮದ ಬನ್ಪ. ಅಪ್ಪಗ ಆ ಧರ್ಮಗೂ ಈ ಪುರಂಜಿನ ಮಹತ್ವ ತಾನೇ ನಮ್ಮ ಅರ್ಥ ಮಾಡ್ಕೊಂಡ. ಇಡೀ ಜಗತ್ತಿಡೆ ನಮ್ಮ ಹಿಂದೂ ಧರ್ಮ ಒವೇ ರೀತಿದ ದಾಳಿ ಆಕ್ರಮಣ ಮಾತ್ರ ಇತಿಹಾಸ ಘಟನೆ ನಿಜ. ಆಂಡ ಮತಗಳು ಧರ್ಮದ ಮಿತ್ ಸವಾರಿ ಮಾಡ್ತದೆ. ಆ ಒಂಜಿ ಮತಗಳಡ ಅಧಿಕಾರವೂ ಉಂಟು, ಐನು ಚಲಾವಣೆ ಮಾಡ್ತದೆ. ಈ ರೀತಿದ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ದ ಪರಿಸ್ಥಿತಿ ಉಳ್ಳ. ಅದಕ್ಕೋಸ್ಕರ ನಂಗೆ ಧರ್ಮವೂ ಒಂದು ಸ್ಪಷ್ಟತೆ ಕೊಡ ಮಟ, ಎರಡನೇ ಮತಗಳು ಒಂದು ಗೊತ್ತು ಕೊಡವರು. ಕೆಲವು ಗಂಟೆ ಪಡೋಲ್ತೇನೆ ಈ ಮತಗಳು ಧರ್ಮಗಳ ವಿಧಿಪುರಂಜಿನ ವ್ಯತ್ಯಾಸ ತಾನೆ. ಇನಿ ಮತಗಳು ಕ್ರಿಶ್ಚಿಯನ್ ಮತ ಇಪ್ಪಡು ಅಥವಾ ಮುಸ್ಲಿಂ ಮತ ಇಪ್ಪಡು. ಐಕ್
ಆಕ್ರಮಣಕಾರಿದ ಗುಣಗಳು ಉಳ್ಳ అంటే హిందూ ధర్మకు ఆయన ఒత్తోనించిన గుణాలు ఉండు, ఆయన సైసపరించిన గుణాలు ఉండు, బుక్క ఆయన ಒರಿಪಾಪನಿಂಚಿನ ಗುಣಗಳು ಉಂಟು. ನಮ್ಮ ಏನೇನ ವಿರೋಧ ಮಲ್ಪಚ್ಚಿ ನಮ್ಮ ಇತಿಹಾಸಗಳು ಇಚ್ಛ ಅಂಡ್ ಇನಿ ನಮ್ಮ ಮಾಂತೆರ್ಲ ಯೋಚನೆ ಮಲ್ಪಡು ಈ ರೀತಿಯ ಪರಿಸ್ಥಿತಿ ನಮ್ಮ ಒರಿಯೋಡು ಪಂಟ ಕೇವಲ ಒಂದು ವ್ಯಕ್ತಿ ಆ ವ್ಯಕ್ತಿಡ ಕೆಲವು ತನ್ನಂದು ಐನು ಬರ್ತೋಂಡು ಬಂಡ ನಮ್ಮ ಬದುಕುವ ಮಾತ್ರ ಯಾನು ಉದಾಹರಣೆಗೆ ದಾಯಿತಕ್ಕೋಸ್ಕರ ಉಲ್ಲೇಖ ಮಾಡ್ಕೊಂಡ ಎಂಗ್ಲ ಬಾರಿ ಪುಣ್ಯವಾದ ಅಂಚಿನ ಜಾಗಡ ಮಲ್ಕೋಲ್ಲ ಇನಿ ಅಧಿಕಾರ ಮಾಡ್ಕೊಳ್ಳಿ ಬಂಡ ದುಡ್ಡು ಮಾಡ್ಕೊಳ್ಳಿ ಬಂಡ ಬೇತೆ ಬೇತೆ ವಿಧಾನಗಳು ಏರೆಗೆ ಎಂಚ ಬಟ್ಲ ಅವಲಿ ಅಂಡ ಐನ ಮಾಂತೆರ್ಲ ಮಲ್ಪಿಜೆ ದಾಯಿತಕ್ಕೋಸ್ಕರ ಮಲ್ಪಿಜೇರಿ ಆ ರೀತಿಯ ಒಂದು ಬೆಳವಣಿಗೆ ಆ ರೀತಿಯ ಒಂದು ಅಭಿವೃದ್ಧಿ ಅವು ಎಟ್ಟೆ ಹತ್ತೊಂದು ಮಲ್ಪಂಚಿನ ಭಾವನೆ ಆ ರೀತಿಯ ಭಾವನೆ ಉಂಡ ಅಕ್ಕಳು ಪ್ರತಿ ಸಂದರ್ಭ ಆ ರೀತಿಯ ಒಂದು ಯೋಚನೆ ಮಾಡ್ಬೇಕು, ಚಿಂತನೆ ಮಾಡ್ಬೇಕು. ಐಕೆ ಎನ್ನ ಅನಿಸಿಕೆ ನಮ್ಮ ಧರ್ಮ ಒರಿಯೋಡು ಬಂಡ ನಮ್ಮ ಒಂದು ವ್ಯಕ್ತಿನ ತನದು ಉಂಟು ಐನು ಒರಿತೋಡು ನಮ್ಮ ಧರ್ಮಡಿ ಪ್ರಂಚಿನ ಒಂದು ವಿಚಾರವೂ ಉಳ್ಳ ಐನು ನಮ್ಮ ಒರಿತರು ಐನು ಒರಿತೊಂಡ ಮಾತ್ರ ನಂಗೆ ನಮ್ಮ ಧರ್ಮನ ಒರಿತ ಸಾಧ್ಯ ಆಗ್ಬಿಡು ಈಜಿ ಬಂಡ ನಮ್ಮ ಬೇತೆ ಬೇತೆ ರೀತಿಯ ಘಟನೆಗಳು ಮಾತ್ರ ನಮ್ಮ ಮಾತ್ರ ತೂತ ಅವು ಕೆಲವು ಭಾಗಗಳು ಮಾತ್ರ ಇಪ್ಪು ಅಂಡ ನನ್ನ ಈಡೆಗೆ ಬರೋದು ಬಂದಿನ ಭಾವನೆ ಅಂಡ ಇನಿ ಆ ಕಾಲ ಏಪ ಬರೋದು ಬಂದು ಏರ್ಲು ಯೋಚನೆ ಮಾಡಿಪರಾಪಿ ಅಯ್ಯದವರ ನಮ್ಮ ಹಿಂದೂಲ ಏನಂಚಿನ ನಾವು ಮಾಂತೆರ್ಲ ಒರಿಯೋಡು ಪಂಡ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಒರಿಪಪ್ಪನ ಅವಶ್ಯಕತೆ ಅದಕ್ಕೋಸ್ಕರ ಇನ್ನು ಆ ರೀತಿಯ ಒಂದು ವ್ಯವಸ್ಥೆ ಅಡಿಗೆ ಈ ರೀತಿಯ ದೇವಸ್ಥಾನ ನಿರ್ಮಾಣ ಆಗುತ್ತಂದು ಆ ದೇವಸ್ಥಾನದ ನಿರ್ಮಾಣಕ್ಕೂ ಸಂಬಂಧಪಟ್ಟಂಗೆ ಇನ್ನು ಸರ್ಕಾರದ ಆ ರೀತಿಯ ಅನುದಾನ ನಮ್ಮ ದೇವಸ್ಥಾನಕ್ಕೆ ಕೊರ್ಪಂಜಿ ಯಾರ ಸುಮಾರು 40 ದೇವಸ್ಥಾನದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಭಾಗವಹಿಸುತ್ತೇನೆ. ಐದು ಕೊರೋನಾಂಚಿನ ಸರ್ಕಾರ ಏತು ಅನುದಾನ ಬಂಡ ಹಬ್ಬ ಬಂಡ 1 ಕೋಟಿ 1.5 ಕೋಟಿ 2 ಕೋಟಿ ರೂಪಾಯಿ ಕೊಡ್ತೀವಿ. ಬಾಕಿದ ಪೂರ ಆ ಕೆಲಸವು ಪೂರ್ದ ಭಕ್ತಾಭಿಮಾನ ಒಂದು ಕೊಡುಗೆ ಹೋಗು ಐನ ಮೂಲಕನೇ ಐನ ಅಂಡ ಈ ರೀತಿಯ ಕೊಡುಗೆ ಏಪ ಬತ್ತರ ಬಂಡ 2008ನೇ ವಿಷಯದ ಬುಕ್ಕ ಈ ರೀತಿಯ ದೇವಸ್ಥಾನಕ್ಕೆ ಹೆಚ್ಚಿದ ಒಂದು ಅನುದಾನ ಬರ್ಪಂಜಿನ ಕೆಲಸ ಆಡಿ. ಉದಾಹರಣೆಗೆ ನಮ್ಮ ಈ ಶಾಂತಿ ಮಗರುಡಿ ಪುರಂಜಿನ ಸುಬ್ರಹ್ಮಣ್ಯ ದೇವಸ್ಥಾನ, ಅವೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಉಂಟು ಅಂಡ 2008 ಸಾಲಡ್ ಅಲ್ಪ ಯಾನು ಟ್ರಸ್ಟಿ ಅತಿತ್ತೇನೆ ಭಕ್ತರಂಚಿನ ಒಂದು ಕಾಣಿಕೆದ ದುಡ್ಡುಗೂ ಉಂಟು. ಆ ಕಾಣಿಕೆದ ದುಡ್ಡುಗೂ ವರ್ಷಗೂ 84 ಲಕ್ಷ ಎಂಗ್ಲ ಟ್ಯಾಕ್ಸ್ ಕಟ್ಟಿದ್ದ. ಒಂದು ವರ್ಷಗೂ ಭಕ್ತರು ಕೊರ್ನಂಚಿನ ಕಾಣಿಕೆ ಉಂಡು. ಆ ಕಾಣಿಕೆದ ಮಿತ್ ಸರ್ಕಾರಗೂ 74 ಲಕ್ಷ ಟ್ಯಾಕ್ಸ್ ಬರ್ಪಂಜಿನ ಒಂದು ಕಟ್ಟಂಜಿನ ಪರಿಸ್ಥಿತಿ ಅಂಡ ಇನಿ 2008 ವಿಷಯದ ಬುಕ್ಕ ಆ ದೇವಸ್ಥಾನಕ್ಕೂ ಅಭಿವೃದ್ಧಿಗೆ ಸಂಬಂಧಪಟ್ಟಂಜಿನಿ ಅಪ್ಪಗದ ಮಾನ್ಯ ಮುಖ್ಯಮಂತ್ರಿ ಅಂಜಿನ ಯಡಿಯೂರಪ್ಪರು ಇಡೀ ಸುಬ್ರಹ್ಮಣ್ಯದ ಒಂದು ಅಭಿವೃದ್ಧಿ ಅವರು ಐಕ್ಯ ಸಂಬಂಧಪಟ್ಟಂಜಿನ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಡು ಪಂಜಿನ ಯೋಚನೆ ಮಾಡ್ಕೊಂತು. ದೇವಸ್ಥಾನಕ್ಕೂ ಬತ್ತರಂಚಿನ ಕಾಣಿಕೆದ ಒಂದು ದುಡ್ಡು ಉಂಟು. ಆ ದುಡ್ಡುಗೂ ಸರ್ಕಾರ 1 ರೂಪಾಯಿ ಪಾಡ್ದಿ ಪಾಂಡ ಭಕ್ತರು ಪಾಡ್ನಂಚಿನ ಕಾಣಿಕೆದ ದುಡ್ಡು ಉಂಟು. ಆ ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೂ ಕೊಡತ್ತೆ ಮಾಲ್ಪುನಂಚಿನ ಅವಕಾಶ ಸರ್ಕಾರ ಮಾಡ್ಕೊಂಡು ಅಯ್ಯದವರ ಇನಿ ಸುಬ್ರಹ್ಮಣ್ಯ ಆ ರೀತಿಯ ಒಂದು ಅಭಿವೃದ್ಧಿ ಅವರು ಸಾಧ್ಯ. ಅವೇ ರೀತಿ ಮುಲ್ಪ ನಂಗೆ ಆ ರೀತಿಯ ಟ್ಯಾಕ್ಸ್ ಹೆಚ್ಚಿ ಕಟ್ಟುವ ಪರಿಸ್ಥಿತಿ ಹೆಚ್ಚಿ ನಂಗೆ ಆ ರೀತಿಯ ಅನುದಾನ ಹೆಚ್ಚಿ ಅಪಗ ಈ ಒಂದು ಭಾಗ ಉಟ್ಲ ನಮ್ಮ ಆ ರೀತಿ ಅಭಿವೃದ್ಧಿ ಮಾಡ್ಕೊಡು ಬಂಡ ನಮ್ಮನ್ನು ಆ ರೀತಿಯ ಯೋಚನೆ ಮಾಡ್ಕೊಡವು ಯಾಕಂದ್ರೆ ದಾಯಿತಕ್ಕೋಸ್ಕರ ಉಲ್ಲೇಖ ಮಾಡ್ಬೇಕು ಬಂಡ ಈ ಭಾಗ ಈತ ವೇಗವಾದ ಅಭಿವೃದ್ಧಿ ಅವಡು ಬಂಡ ಕಾರಣದಾನ ಅಂದ್ರೆ ನಮ್ಮ ಅರ್ಥ ಮಾಡ್ಕೊಂಡವು ಅಯ್ಯದವರ ಯಾನು ಮಾಡ್ತಾರೆ ಯಾನು ಒತ್ತೊಂಜಿ ದಾಯಿ ಬಂಡ ದೇವೇರ್ನ ಅನುಗ್ರಹ ಜನಕುಲಿನ ಆಶೀರ್ವಾದ ಈ ಜೀವನ ಎಂಗ್ಳ ಮನೆ ಬೇರೆ ಸಾಧ್ಯ ದೆನ್ ಎಂಗ್ಳಿಗೆ ಆ ರೀತಿಯ ಒಂದು ಚುನಾಯಿತ ವ್ಯಕ್ತಿಯಾದ ಜನಗಳು ಆಯ್ಕೆ ಮಾಡ್ತಾರೆ ಬುಕ್ಕ
ಬುಕ್ಕ ಎಂಗ್ಳಿಗೆ ಆ ರೀತಿ ಕೆಲಸ ಮಾಡ್ಕೊಳ್ಳೋದು ಸಾಧ್ಯ ಕೆಲಸ ಮಾಡ್ಕೊಂಡು ಬಂದ ಎಂಗ್ಳ ಆ ರೀತಿ ಯೋಚನೆ ಕೊಡಬಹುದು ಅದಕ್ಕೋಸ್ಕರ ಪ್ರಾರಂಭಟ್ಟು ನಮ್ಮ ಯಡಿಯೂರಪ್ಪರ ಸರ್ಕಾರಕ್ಕೆ ಬಂದು ಅಪ್ಪಗದ ಲೋಕೋಪಯೋಗಿ ಸಚಿವರ ಹೆಂಚಿನ ಉದಾ ಸೇರಿದ್ದಾರೆ ಯಾನ ಆರಣ್ಯ ಹೋದು ಭೇಟಿ ಆದ ಆಯ್ನದ ಬುಕ್ಕ ಯಾನ ದೇವಸ್ಥಾನವನ್ನು ಉಲ್ಲೇಖ ಮಾಡಿದೆ ಈ ಒಂದು ದೇವಸ್ಥಾನದ ಕೈತರಡಿ ಮೈಸೂರದು ಮಡಿಕೇರಿದು ಬರ್ಪಂಚಿನ ಭಕ್ತಾದಿಲೇರುಳ್ಳೇರಿ ಅಕ್ಕಳಿಗೆ ಧರ್ಮಸ್ಥಳಕ್ಕೆ ಹೋಗ್ಪಂಚಿನ ಒಂದು ಕೈತಲ್ಪ ಒಂದು ವ್ಯವಸ್ಥೆ ಉಂಟು ಸುಮಾರು 10 ಕಿಲೋಮೀಟರ್ ಶಾರ್ಟ್ ಕಟ್ ಹಾಕೊಂಡು ಐದು ಇಂಚಿನ ಒಂದು ಸಂಘ ಮಾತ್ರ ಬಂಡ ಅವು ಆ ರೀತಿಯ ಒಂದು ಶಾರ್ಟ್ ಕಟ್ ಆದ ಜನಕ್ಕೆ ಪವರ ಸುಲಭ ಅಂತ ಯಾರು ಸಂಬಂಧಪಟ್ಟಂಗೆ ಉದಾಸೀನ ಉಲ್ಲೇಖ ಮಾಡ್ತೇನೆ ಆ ಪೊರ್ತಡು ಅಂದಾಜು ಕೇಳಿ ಬೊಕ್ಕ ನೇರವಾದ ಬತ್ತೆ ಅಪ್ಪಗ ಈ ರಸ್ತೆ ನಮ್ಮ ಅಡಿ ಜಾಯಿಂಟ್ ಹತ್ತಿಕ್ಕಂಡು ಮದ್ದೊಡು ಸುದೆ ಇತ್ತಿರಂಡು ಐದರ ಪ್ರಾರಂಭಟ್ಟು ಆ ಒಂದು ರಸ್ತೆ ಜಿಲ್ಲಾ ಪಂಚಾಯತ್ ರಸ್ತೆ ಐತಿದೆ ಆ ರಸ್ತೆನ PWD ರಸ್ತೆ ಆಯ್ತು ಮೇಲ್ದರ್ಜೆಗರಿಸೋ ಕೆಲಸ ಉಂಟು ಎಂತ FDR ರಸ್ತೆ ಅಂದ್ರೆ ಅವು ಅಪ್ಗ್ರೇಡ್ ಆಗಿ ಐದು ಬುಕ್ಕ ಇತ್ತೆ ಅವು ರಾಜ್ಯ ಹೆದ್ದಾರಿ ಆದ ಪರಿವರ್ತನೆ ರಾಜ್ಯ ಹೆದ್ದಾರಿ ಎಂಚ ಪರಿವರ್ತನೆ ಅಂತ ಇಡೀ ಮೈಸೂರು ಬಂಟ್ವಾಳ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಹೋಗ್ಬಿಟ್ಟು ಆ ರಾಷ್ಟ್ರೀಯ ಹೆದ್ದಾರಿ ಅವೇ ರೀತಿ ಮೈಸೂರು ಮಂಗಳೂರು ಹಾಸನ ರಾಷ್ಟ್ರೀಯ ಹೆದ್ದಾರಿ ಹೋಗ್ಡು ಐಕ ಸಂಪರ್ಕ ಪಂಚಿನ ಹೆದ್ದಾರಿ ಐನ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ಪಂಚಿನ ಒಂದು ರಸ್ತೆ ಪಂಪಂಚಿನದವರ ಅವು ಇಲ್ಲಿ ಸ್ಟೇಟ್ ರಸ್ತೆ ಆಯ್ತು ಅಭಿವೃದ್ಧಿ ಮೇಲ್ದರ್ಜೆಗರಿಸಿನ ಕೆಲಸ ಪಂಡ ಈ ರೀತಿಯ ಯೋಚನೆ ಮಾಡ್ತಾ ಇರೋದು ಬುಕ್ಕ ಎರಡನೇ ಸುಮಾರು 7 ಕೋಟಿ ರೂಪಾಯಿದ ಅಂದಾಜು ವೆಚ್ಚಡು ಒಂದು ಕಿಂಡಿ ಅಣೆಕಟ್ಟಲು ಮಾಡ್ತಾರೆ ಕಿಂಡಿ ಅಣೆಕಟ್ಟಲು ದಾಯಿತ್ಯಕ್ಕೋಸ್ಕರ ಇಟ್ಟ ಮಾಡ್ತಾ ಕೆಲಸ ಮಾಡುವ ಸಂದರ್ಭಗಳು ಬೇತೆ ಬೇತೆ ಜನಗಳೇನ ಬೇತೆ ಬೇತೆ ರೀತಿಯ ಅಭಿಪ್ರಾಯ ಇಪ್ಪ ಅವು ತಪ್ಪತ್ತು ಅಂಡ ಉದ್ದೇಶದಾನೆ ಬಂಡ ಇನಿ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರಗಳು ಪ್ರತಿ ಗ್ರಾಮಟ್ಲ ಕನಿಷ್ಠ 100 ಇರುವ ಬೋರ್ಗಳ ಅಂಡ ಇನಿ 100 ಇರುವ ಬೋರ್ ಇದ್ದ ಮಂಟ ಮಾಂತ ಬೋರ್ ಉಡ್ಲ ನಂಗೆ ನೀರುಣ್ಣ ಮಂಟ ನೀರ್ಲೇಚ್ ಅಂಡ ಕಾಲಕ್ರಮೇಣ ದಾನ್ಯವು ಅದಕ್ಕೋಸ್ಕರ ವಿಜ್ಞಾನ ಒಂದ್ಸರ್ತಿ ಎಂಕ್ಲ ಪಾತ್ರ ಸಂದರ್ಭ ಉಲ್ಲೇಖ ಮತ್ತೆ ಒಂದೇ ರೀತಿ ನಮ್ಮ ಬೋರ್ ಗೆತ್ತಲು ಬಂಡ ಒಲಾಂಟ್ಲ ಒಂಜಿ ಭೂಕಂಪ ಆಣದ ಗೆತ್ತೊಂಡೆ ಆ ಒಂಜಿ 4 ಕಿಲೋಮೀಟರ್ ಆಪಂಚಿನ ಭೂಕಂಪ ಒಲ್ಪ ಬೋರ್ ಉಂಡ ಆ ಬೋರ್ ಎತ್ತರದವರ 4 ಮೀಟರ್ ಆಪಂಚಿನ ಭೂಕಂಪ ಆ 1 ಕಿಲೋಮೀಟರ್ ವ್ಯಾಪ್ತಿಗೆ ಪಸರಿಸಪಡುವ ಬಂದು ವಿಜ್ಞಾನ ಪಂಡೆ ದಾಯಿ ಬಂಡ ನಮ್ಮ 400 500 600 ಫೀಟ್ ಮಟ್ಟ ರಕ್ತ ಪಪ್ಪ ಬಂಡ ದಿನದ ನಮ್ಮ ಯೋಚನೆ ಮಾಡ್ಕೊಡು ಅವಾಗ ಆ ರೀತಿ ಯೋಚನೆ ಮಾಡ್ತಾ ಬಟ್ಟಿಗೆ ಐಲ್ಲ ಬೋರ್ಲ ಮಾಡ್ತಾರೆ ಬಳ್ಳಿ ಬರ್ತಾರೆ ಅವಾಗ ಜನಗಳಿಗೆ ಪರ್ಪುರಂಚ ನೀರಿನ ಮಾಡ್ಕೊಡು ಅದಕ್ಕೋಸ್ಕರ ಜನಗಳಿಗಳ ಪರ್ಪುರಂಚಿನ ನೀರಿಲ್ಲ ಮಾಡ್ಕೊಡೋ ಪಂಡ ಇನ್ನು ಆ ರೀತಿದ ಒಂದು ಯೋಜನೆ ಕೊಡೋಣ ಆ ಯೋಜನೆ ಕೊಡೋದ ಸಂದರ್ಭಗಳು ಒಂಜಿ ಕಟ್ಟು ನಂಗೆ ಜನಗಳಿಗೆ ಶಾಶ್ವತವಾದ ನೆಂಚಿನ ಪರ್ಪುನ ನೀರಿನ ವ್ಯವಸ್ಥೆ ಮಾಡ್ತಾರೆ ಸಾಧ್ಯ ಎರಡನೇ ನಮ್ಮ ಬಾಗೋಟು ಆ ಡ್ಯಾಮು ಆಪರೇಟರ್ ಮಾಂತ ಬಾಗೋಟ್ಲ ಅಂತರ್ಜಲ ಹೋಗ್ಡು ಅವು ವಿಸ್ತರಣೆ ಆಗ್ಬೋದು ವೃದ್ಧಿ ಆಗ್ಬೋದು ಈ ರೀತಿದ ಕಲ್ಪನೆ ಒಂದು ಇನಿ ಆ ರೀತಿದ ಒಂದು ಕಿಂಡಿ ಅಣೆಕಟ್ಲ ಐದು ಪಕ್ಕ ಮುರಾಣಿ ಎಂಗ್ಲ ಇಲ್ಲಿಗೆ ಕಾಂಡ 7 ಗಂಟೆಗೆ ಬರ್ತಾರೆ ಸುಲಿದ 2-3 ಜನ ಮುಳ್ಪದಕ್ಲ ಎಂಗ್ಲಿಗೆ ಮುಳ್ಪ ದೇವಸ್ಥಾನದ ಪಕ್ಕಡು ದೋಣಿ ಪಾಡಪ್ಪ ಅಂದು ಯಾನು ಅಪ್ಪಗ ಪಂಡೆ ನಿಮಗೆ ಪೊತ್ತು ಪಾಡಲೆ ತೊಂದರೆ ಜೀವನ ದೇನು ದಾಯಿತ್ಯಕ್ಕೋಸ್ಕರ ಉಲ್ಲೇಖ ಮಾಡಬೇಕಂಡ ಒಂದು ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರ ಅಭಿವೃದ್ಧಿ ಅವಳು ಪಂಡ ಅಲ್ಪ ವಾವಾ ರೀತಿದ ವ್ಯವಸ್ಥೆಯನ್ನು ಮಾಡಿದರೆ ಸಾಧ್ಯ ಉಂಟು ಆ ರೀತಿಯ ವ್ಯವಸ್ಥೆ ಮಾಡ್ತಾ ಬಂಡ ಬರುಪುರಂಚಿನ ಭಕ್ತಾದ್ರಿಯರುಳ್ಳೇ ಭಕ್ತಾದ್ರಿ ಸಂಖ್ಯೆ ಜಾಸ್ತಿ ಆಗ್ತದೆ ಎರಡನೇ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರೋದು ಬುಕ್ಕ ಅಲ್ಪ ದೇವಸ್ಥಾನದ ಪಾವಿತ್ರತೆ ಹೋಗು ಐನ ನಮ್ಮ ಕಾಪಾಡ ಕೆಲಸ ಮಾಡ್ಕೊಡೋದು ಅದಕ್ಕೋಸ್ಕರ ಆ ರೀತಿದ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಗಿಲ್ಲ ನಮ್ಮ ಗಮನ ಕೊರ್ಪಂಚಿನ ಒಂದು ಅವಶ್ಯಕತೆ ಉಂಟು ದೇನ ದಾಯಿತ್ಯಕ್ಕೋಸ್ಕರ ಉಲ್ಲೇಖ ಮಾಡಬೇಕು ಬಂಡ ಯಾನ ಸುಮಾರು 15-20 ದಿನದ ಫ್ಲೈಟ್ ಯಾನ ಆಲಮಟ್ಟಿ ಡ್ಯಾಮ್ಗೆ ಹೋಗಿದ್ದೆ ಆಲಮಟ್ಟಿ ಡ್ಯಾಮ್ ಹೋಗ್ತಾ ಬಿಟ್ಟಿಗೆ ಅಲ್ಪ ಕಾರಂಜಿ ವ್ಯವಸ್ಥೆ ಉಂಟು ಬೇತೆ ಬೇತೆ ರೀತಿ ವ್ಯವಸ್ಥೆ ಉಂಟು ಐದು ಪಕ್ಕ ಎನ್ನ ಇಲಾಖೆಗೆ ಸಂಬಂಧಪಟ್ಟಂಗೆ ಒಳನಾಡು ಜಲ ಸಾರಿಗೆ ಒಂದು ವ್ಯವಸ್ಥೆ ಇಲ್ಲಿ ಬಾಗಲಕೋಟೆ ಇರುತ್ತೆ ನಮ್ಮ ಮಾರ್ಗದ ಮೂಲಕ ಸುತ್ತಾದ
ಆಲಮಟ್ಟಿಗೆ ಬರಡು ಪಂಡ ಸುಮಾರು 25 ಕಿಲೋಮೀಟರ್ ದೂರ ಉಂಟು. ಅಂಡ ಜಲ ಸಾರಿಗೆದ ವ್ಯವಸ್ಥೆ ಮೂಲಕ ಒಳನಾಡದ ಒಂದು ವ್ಯವಸ್ಥೆದ ಅಡಿಟ್ಟು ಎಂಗ್ಲಿಗೆ ಬಾಗಲಕೋಟೆ ನೇರವಾದ ಆಲಮಟ್ಟಿಗೆ ಬರೆಯರ ದೋಣಿಯಿಂದ ಮೂಲಕ ಬರೆಯಲು ಸಾಧ್ಯ. ಅಯ್ಯದವರ ಸುಮಾರು 25 ಕಿಲೋಮೀಟರ್ ಬರ್ಪಾಡಿಗೆ ಸುಮಾರು 10-14 ಕಿಲೋಮೀಟರ್ ಎಂಗ್ಲಿಗೆ ಬರೆಯಲು ಸಾಧ್ಯ. ಈ ರೀತಿಯ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಮರಳಿ ಟೂರಿಸಂ ಇಲಾಖೆದ ಮಿನಿಸ್ಟರ್, ಅದೇ ರೀತಿ ನೀರಾವರಿ ಇಲಾಖೆದ ಸಚಿವರಂಚಿನ ಗೋವಿಂದ ಕಾರಜೋಳು, ಅದೇ ರೀತಿ ಟೂರಿಸಂ ಇಲಾಖೆದ ಸಚಿವರಂಚಿನ ಆನಂದರು, ಎರಡನೇ ಎಲ್ಲ ಸ್ವತಃ ಇತ್ತೊಂದು ಈ ರೀತಿಯ ಭಾಗರು ಉಳ್ಳ ಆ ಭಾಗವುಳ್ಳ ಆ ರೀತಿಯ ಒಂದು ಅಭಿವೃದ್ಧಿ ಮಾಡಿಕೊಡುವ ದೃಷ್ಟಿಕೋನದ ಇಲ್ಲಿ ಸರ್ಕಾರದ ಆ ರೀತಿಯ ಯೋಜನೆ ಪಾಲ್ಗೊಂಡು ಕೆಲಸ ಆತನು. ಅಯ್ಯದವರ ಸೀತನೆಲ್ಲ ಉಲ್ಲೇಖ ಮಾಡ್ತೇವೆ. ತಡೆಗೋಡೆ ಅವಳು ಬಂದು ಬರೇ ತಡೆಗೋಡೆ ಅದು. ಆ ತಡೆಗೋಡೆದ ಒಟ್ಟಿಗೆ ನಮ್ಮ ಭಕ್ತರಂಚಿನ ಭಕ್ತಾದಿಲಿ ಇರಲಿ ಅಕ್ಲೆಗೆ ಒಂದು ಮೀಪುರಂಚಿನ ವ್ಯವಸ್ಥೆ ಎಲ್ಲ ಬೋಡಪ್ಪ. ಮೀಪುರಂಚಿನ ವ್ಯವಸ್ಥೆ ಮಲ್ಬೋಡು ಬಂಡ ಅಲ್ಪ ಮಲ್ಲ ಗುಂಡಿದ ಒಂದು ಭಾಗ ಗುಂಡಿ ಉಂಟು. ಐಕ್ಯ ಮಾಡೋದು ಹೆಂಗ ವಾವಾರಿದ್ದ ಮುಂಜಾಗ್ರತೆ ಅಲ್ಪ ಕೆಲಸ ಮಾಡ್ಕೊಡ ಐನ ಬಗ್ಗೆ ಗಮನ ಕೊಡ್ಕೊಂಡಿ ಕೆಲಸ ಮಾಡ್ಕೊ. ಐಕೆ ಮಾನ್ಯ ಈ ಭಾಗದ ಲೋಕಸಭಾ ಸದಸ್ಯರಂಚಿನ ಅದೇ ರೀತಿ ಪಾರ್ಟಿದ ಅಧ್ಯಕ್ಷರ ನಳಿನ್ ಕುಮಾರ್ಲ ಹೆಂಗ ಕಾಂಡೆ ಫೋನ್ ಮಾಡ್ತಿದ್ದಾರೆ. ಐದವರ ಕನಿಷ್ಠ 1 ಕೋಟಿ ರೂಪಾಯಿನ ತಡೆಗೋಡೆಗೆ ಹೊರಪಂಜಿನ ಕೆಲಸ ಮಲ್ಪ. ಐದವರ ಸಂಬಂಧಪಟ್ಟಂಜಿನ ಒಂದು ಎಸ್ಟಿಮೇಟ್ ಮಾಡ್ತದೆ. ಜಾಸ್ತಿ ದುಡ್ಡದ ಅವಶ್ಯಕತೆ ಇರೋ ಜಾಸ್ತಿ ದುಡ್ಡದ ಬಗ್ಗೆ ಎಲ್ಲ ಹೆಂಗ್ಲ ಗಮನ ಕೊಡ್ಪಂಜಿ ಕೆಲಸ ಮಲ್ಪ. ಎರಡನೇ ದೇವಸ್ಥಾನದ ಕೆಲಸ ಕೆಲವು ಜನ ಕೈದು ಮಾಡ್ಬೇಕು. ಮರ್ಯಾದೆ ಇಪ್ಪಳು ಮುಟ್ಟುದಾಯಿಂದ ಬುಕ್ಕ ಆ ಕೆಲಸ ಅವರು ಬಂದು ಮರ್ಯಾದೆ ಅಗ್ಲಿನ ಮರ್ಯಾದೆ ಅಥವಾ ಎಂಕ್ಲಿನ ಮರ್ಯಾದೆ ಎಂಕ್ಲ ಕ್ಷೇತ್ರ ಎಂಕ್ಲ ಒಂದು ಭಕ್ತರು ಅಯ್ಯದವರ ಎಂಕ್ಳ ಕೈದು ಕೊರ್ಪಂಜಿನ ಕೆಲಸ ಆಗಿ ಆಂಡ ಸರ್ಕಾರದ ಕಡೆದು ಎಂಕ್ಲ ಆ ರೀತಿಯ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಜಿನಿ ಆ ರೀತಿಯ ಒಂದು ಅನುದಾನದ ಅವಶ್ಯಕತೆ ಉಂಡ ಐದು ಎಂಕನೆ ಮನವಿ ಕೊಡ್ತಾರೆ. ಯಾರು ಸಂಬಂಧಪಟ್ಟಂಜಿನ ಧಾರ್ಮಿಕ ಸಚಿವರಂಚಿನ ಶಶಿಕಲಾ ಜೊಲ್ಲೆ ಆಡಳಪ್ಪ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಸುಮಾರು ಜನ್ಮ ದೇವಸ್ಥಾನಗಳು ಹೆಚ್ಚಿದ ಒಂದು ಅನುದಾನ ಕೊಡುವ ಪಂಜಿನ ವಿಚಾರಣೆಯನ್ನು ಮುರಣಿಯನ್ನು ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಉಲ್ಲೇಖ ಮತ್ತೆ ವಿಶೇಷವಾದ ಕುದುಮಾರು ಗ್ರಾಮದ ಬರೆಪಾಡಿ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಗಳ ಎಗ್ಲ ಹೆಚ್ಚಿದ ಒಂದು ಅನುದಾನ ಕೊಡುವ ಪಂಜಿನ ವಿನಂತಿ ಮಾಡ್ತ ಒಟ್ಟಾತ್ ಆ ರೀತಿದ ಮಾಂತ ಕೆಲಸ ಮಾಡ್ಕೊಳ್ಳಿ. ಆಂಡ ಆ ರೀತಿದ ಒಂದು ನಂಬಿಕೆ ಅಥವಾ ದೇವಸ್ಥಾನ ಒರಿತಲು ಪಂಡ ನಮ್ಮ ಮಾಂತಿರಲ್ಲ ಆ ಒಂದು ಸ್ವಂತಿಗೆ ನಮ್ಮತನ ಒರಿಪಂತು ಧಾರ್ಮಿಕವಾಯಿನಂಚಿನ ಸಾಂಸ್ಕೃತಿಕವಾಯಿನಂಚಿನ ಹಿನ್ನೆಲೆ ಉಂಡು ಐನು ಗಟ್ಟಿ ಒರಿಪಾಪನ ಕೆಲಸ ಮಾಡ್ಕೊಡು. ಆ ರೀತಿ ಗಟ್ಟಿ ಒರಿಪಾಪನ ಕೆಲಸ ಮಾಡಂಡ ನಮ್ಮ ಧರ್ಮಕ್ಕೂ ನಮ್ಮ ಸಂಸ್ಕೃತಿಗೆ ಒವೇ ರೀತಿಯ ತೊಂದರೆ ಅನ್ನಮಂಡ ನಂಗೆ ಆ ರೀತಿಯ ಬೇರೆದ ಒಂದು ಭಾವನೆ ಬರಡು ಅಪ್ಪಗ ನಮ್ಮ ಧರ್ಮ ಉಂಡು ಸಂಸ್ಕೃತಿ ಉಂಡು ಐನು ಒರಿತಲು ಸಾಧ್ಯ ಆಪಡು ಬರ್ಪಂಜಿನ ವಿಚಾರಣು ಈ ಒಂದು ಸಂದರ್ಭ ನೆನಪು ಮಾಡಿದಂತು ಆಯ್ನಾತ ಬೇಗ ಈ ಒಂದು ತಡೆಗೋಡೆಗೆ ಸಂಬಂಧಪಟ್ಟಂಜಿನೇ ಬೇತೆ ಅಭಿವೃದ್ಧಿ ಸಂಬಂಧಪಟ್ಟಂಜಿನೇ ಎಂಕ್ಲನ ಸರ್ಕಾರದ ಕಡೆ ವಾರಿದ್ದ ಅನುದಾನ ಕೊರಡ ಐನ ಆಯ್ನಾತ ಬೇಗ ಕೊರ್ಪಂಜಿನ ಕೆಲಸ ಎಂಕ್ಲ ಮಾಲ್ಪವನ್ ಪಂಜಿನ ವಿಚಾರಣು ಈ ಒಂದು ಸಂದರ್ಭ ನೆನಪು ಮಾಡಿದಂತು. ವಿಶೇಷವಾದ ಸೀತನನ ನೇತೃತ್ವಡು ಸುಮಾರು 5 ದೇವಸ್ಥಾನಗಳು ಈ ಭಾಗದ ಅಭಿವೃದ್ಧಿ ಆದಲ್ಲಿ ಅದೇ ರೀತಿ ಮಹಾವಿಷ್ಣು ದೇವರನ ದೇವಸ್ಥಾನದ ಮುಂಭಾಗಕ್ಕೂ ತಡೆಗೋಡೆಗೆ ಸಂಬಂಧಪಟ್ಟಂಗೆ ಸುಮಾರು 2 ಕೋಟಿ ರೂಪಾಯಿದ ಅನುದಾನ ಕಾಮಗಾರಿಲ್ಲ ಒಂದಿಲ್ಲ ನರಳ ಕೆಲವು ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಅನುದಾನದ ಅವಶ್ಯಕತೆ ಉಂಟು. ಆಂಟ್ಲ ಈ ದೇವಸ್ಥಾನದ ಬಗ್ಗೆ ಖಂಡಿತವಾದ ಎಂಕ್ಲ ಸರ್ಕಾರದ ಅನುದಾನ ಕೊರ್ಪಂಚಿನ ಕೆಲಸಗಳ ಖಂಡಿತವಾದ ಮಲ್ಪ ಅದೇ ರೀತಿ ಟೂರಿಸಂ ಇಲಾಖೆಗೆ ಸಂಬಂಧಪಟ್ಟಂಗೆಲ್ಲ ಒಂಜಾತ್ ಚರ್ಚೆ ಮಾಡೋದು ನರಳ ಮುಲ್ಪ ಎಂಗ ಟೂರಿಸಂ ಸಂಬಂಧಪಟ್ಟಂಗೆ ಯಾವ ರೀತಿಯ ಅಭಿವೃದ್ಧಿ ಕೆಲಸ ಮಾಡ್ಕೊಡಿ ಪಂಚಿಕ್ಕಿದ್ರೆ ಆ ಬಗ್ಗೆ ಯೋಚನೆ ಮಲ್ಪ ಕೇವಲ 3 ಮಾತ್ರ ಸುಬ್ರಹ್ಮಣ್ಯ ಇನಿ ಕನ್ನಡಿ ಒಳ್ಳೆಯದು ಕುಮಾರಧಾರ ಸೇರಿನ ನದಿ ಉಂಟು ಆ ನದಿ ಇಲ್ಲ ಇನಿ ಆ ರೀತಿ ಒಂದು ಎಡ್ಡೆ ಕ್ಲೀನ್ ಮಾಡೋದು ಅಲ್ಪ ಎಂಕ್ಲ ಯಾವ ರೀತಿಯ ಸ್ವಚ್ಛತೆಗೆ ಸಂಬಂಧಪಟ್ಟ ಈ ಗಮನ ಕೂಡ ಐನ ಬಗ್ಗೆ ಎಂಕ್ಲ ಗಮನ ಕೊರ್ಪಂಜಿನ ಕೆಲಸ ಮಾಡ್ಕೋಪನ್ ಪಂಜಿನ ವಿಚಾರಣು ಈ ಒಂದು ಸಂದರ್ಭ ನೆನಪು ಮಾಡ್ತಂತು ನಂಗೆ ಮಾಂದಿರಲ್ಲ ನಮ್ಮ ನಂಬುರಂಚಿನ ದೇವರು ಆ ರೀತಿಯ ಅನುಗ್ರಹ ಕೊರಡು ನಮ್ಮ ನಂಬುರಂಚಿನ ಮಾಂತ ಕೆಲಸಲ ಅವು ನಮ್ಮ ನಿರೀಕ್ಷೆ ಮೀರಿದು ಅವು ಈಡೇರಿಸ್ಬೇಡ ಐಕ್ಯ ದೇವರು ಆ ರೀತಿಯ ಒಂದು ಅನುಗ್ರಹ ಕೊರಡು ಒಂದು ಪಂಜಿನ ಪ್ರಾರ್ಥನೆ ಮಾಡೋದು ಏನಪ್ಪ ಅಂತೇವೆ. ಜೈ ಹೌದು ವರ್ಷ ಬತ್ತದ ತಂಪಾಯಿ ಲೆಕ್ಕನೆ ಇರ್ನ ಮಲ್ಲ ಮಟ್ಟದ ಭರವಸೆದ ಪಾತ್ರಗಳ ಮಸ್ತ್ ಖುಷಿಕೊಂಡು ಸುಬ್ರಹ್ಮಣ್ಯೇಶ್ವರನ ಅನುಗ್ರಹಗಳು ಈ ಕೆಲಸ ಮತ್ತ ಐನಾತ ಬೇಗ ಆವಡು ಬರ್ಪಣ ಪ್ರಾರ್ಥನೆ ಮತ್ತೊಂದು ನನ್ನ ದುಂಬುಗು ಅಧ್ಯಕ್ಷೀಯ ಪಾತ್ರ
ಸಹಕಾರಿ ರತ್ನ ಶ್ರೀ ಕೆ ಸೀತಾರಾಮ್ ರೈ ಸವಣೂರು ಮೆರಡಿದೆ. ಈ ಧಾರ್ಮಿಕ ಸಮಾರಂಭಗಳು ನಮ್ಮನ್ನು ಮಾತ್ರ ಉದ್ದೇಶಿಸಿದ ಧರ್ಮದ ಬಗ್ಗೆ ಬೊಕ್ಕ ನಮ್ಮ ದೇವಸ್ಥಾನದ ಬಗ್ಗೆ ನಮ್ಮ ಗ್ರಾಮದ ಬಗ್ಗೆ ಬಹಳ ಸವಿಸ್ತಾರವಾದ ಪಾತೆರ್ನಂಚಿನ ಗೌರವಾನ್ವಿತ ಅಂಗಾರ ವೇದಿಕೆಡೆ ಉಪಸ್ಥಿತರೇ ಪುನಃ ಆತ್ಮೀಯರಾಯನಂಚಿನ ಜಯಂತರೇ ಅವೇ ರೀತಿ ಶಿವಪ್ರಸಾದರೇ ನೇಮಣ್ಣಗೌಡ್ರೆ ಅವೇ ರೀತಿ ಎಂಗ್ಲ ಅನುವಂಶೀಯ ಮುಕ್ತೇಶ್ವರ ಆತ್ಮೀಯರಾಯನ ಹರೀಶ್ ಆಚಾರ್ಯರೇ ಪ್ರವೀಣ್ ಗೇವರ್ರೆ ಮುಂಬಾಗಡು ಪುನಃ ಹಿರಿಯರಾಯನಂಚಿನ ಸುಂದರ್ ರೈಕ್ಲೆ ಅವೇ ರೀತಿ ರಾಕೇಶ್ ರೈಕ್ಲೆ ಜಯಸೂರ್ಯರೇ ಮೊಕ್ಕ ಮೂಳು ಸೇರ್ನಂಚಿನ ಮಾತ ಆತ್ಮೀಯ ಬಂಧುಲೆ ಮತ್ತು ಪತ್ರಕರ್ತ ಸ್ನೇಹಿತರೆ ತುಳುಟ್ಟು ಪಾತ್ರನ ಬಣಿ ಅಂಚಿಂಚಾಪಣಜ ಇವತ್ತು ನಾವೆಲ್ಲ ಬಹಳ ಸಂತೋಷ ಪಡತಕ್ಕಂಥ ಒಂದು ದಿನ ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಧಾರ್ಮಿಕ ಸಭೆಯ ಬಗ್ಗೆ ಮಾತನಾಡುವುದಿಲ್ಲ. ನಾನು ನಿನ್ನೆ ತಾನೇ ನಮ್ಮ MP ಅವರ ಹತ್ರ ನಮ್ಮ ದೇವಸ್ಥಾನದ ಬಗ್ಗೆ ಸವಿರವಾಗಿ ಅವರ ಹತ್ರ ಚರ್ಚೆ ಮಾಡಿ ಈ ಪ್ರದೇಶದ ಜನಗಳು ಏನು ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ, ಏನು ದುಡ್ಡು ಕೊಟ್ಟಿದ್ದಾರೆ, ಏನು ನಮ್ಮೊಟ್ಟಿಗೆ ದುಡಿತಾರೆ ಅಂತ ಹೇಳುವಂಥದ್ದನ್ನು ನಾನು ಕೂಡ MP ಅವರ ಗಮನಕ್ಕೆ ತಂದೆ. ಇವತ್ತು ನಿನ್ನೆ MP ಅವರು ನನ್ನ ಹತ್ರ ಹೇಳಿದ್ರು, ನಾನು ನಾಳೆ ಬೆಳಿಗ್ಗೆ ಒಳಗೆ ಅಂಗಾರರವರಿಗೆ ಫೋನ್ ಮಾಡಿ ಈ ವಿಷಯವನ್ನು ಡಿಸ್ಕಷನ್ ಮಾಡಿ ನಿಮ್ಗೊಂದು ಕೆಲಸ ಮಾಡಿ ಕೊಡ್ತೇನೆ ಅಂತ. ಇವತ್ತು ಅದೇ ಒಂದು ವ್ಯವಸ್ಥೆಯನ್ನು ಸನ್ಮಾನ್ಯ ಅಂಗಾರರವರು ಮಂತ್ರಿಗಳು ನಮ್ಮ ಹತ್ರ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ನಿಮಗೆ ಏನು ಬೇಕು ಅದಕ್ಕೆ ಮಾಡೋದರೊಟ್ಟಿಗೆ ಈಗ ಪ್ರಥಮವಾಗಿ ಕಂತಾಗಿ 1 ಕೋಟಿ ರೂಪಾಯಿಯನ್ನು ನಿಮಗೆ ರಿಲೀಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ, ಬಾಕಿ ಇದ್ದಕ್ಕೆ ಮುಂಚೆ ನೀವು ಎಸ್ಟಿಮೇಟ್ ಮಾಡಿ ಕೊಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದಕ್ಕೆ ತುಂಬ ಹೃದಯದ ಇಬ್ಬರು ಜನನಾಯಕರಿಗೆ ಕೂಡ ನಳಿನ್ ಕುಮಾರ್ ಕಟೀಲ್ರಿಗೆ ಮತ್ತು ಗೌರವಾನ್ವಿತ ಅಂಗಾರರವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ವಿಷಯವನ್ನು ತಮ್ಮ ಗಮನಕ್ಕೆ ನಾನು ತರಬೇಕು. 2002ನೇ ಇಸವಿಯಲ್ಲಿ ಈ ಬಹಳ ಕಷ್ಟದಲ್ಲಿ ಈ ಗ್ರಾಮದಲ್ಲಿ ನಾವು ಅಡಿಕೆಗೆ 32 ರೂಪಾಯಿ 36 ರೂಪಾಯಿ ಇರುವಾಗ 36 ಲಕ್ಷ ರೂಪಾಯಿಯಲ್ಲಿ ಪ್ರಥಮ ಆಗಿ ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಎತ್ತಿಕೊಂಡು ಬ್ರಹ್ಮಕಲಶ ಮಾಡಿದೆವು. ಆಗಲೂ ಕೂಡ ಹಾಗೆ ನಾವೆಲ್ಲ ಹೇಳುವಾಗ ನೀವೆಲ್ಲ ಈಗ MC ಅವರು ಅಥವಾ ಹೇಳಿದವರೆಲ್ಲ ಹೇಳ್ತಾರೆ ಸೀತಾರಾಮ್ ರೈಗಳು ಸೀತಾರಾಮ್, ಖಂಡಿತವಾಗಿ ನಾನು ಇದನ್ನು ಒಪ್ಪಿಕೊಳ್ಳೆ. ನಮ್ಮದು ನಾಯಕತ್ವ ಮಾತ್ರ ಸೀತಾರಾಮ್ ರೈಗಳು. ಆದರೆ ಇದರ ಒಟ್ಟಿಗೆ ನಮ್ಮೊಟ್ಟಿಗೆ ದುಡಿಯತಕ್ಕಂಥ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಇಲ್ಲಿಯ ಜನರ ಒಂದು ಅಭಿಮಾನವನ್ನು ನಾನು ಹೇಳ್ತಾ ಹೋದ ಎಲ್ಲ ದೇವಸ್ಥಾನಗಳಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೇನೆ. ನಾನು 5 ದೇವಸ್ಥಾನಗಳನ್ನು ಬ್ರಹ್ಮಕಲಶ ಮಾಡಿದ್ದೇನೆ. ಆ ಬ್ರಹ್ಮಕಲಶದ ಉತ್ಸವ ಏನು ಎಷ್ಟು ವಿಶೇಷವೋ ಆ ನಂತರದ ಪರಿಸ್ಥಿತಿ ಏನು ನಾನು ಹೇಳಿದ್ದೇನೆ. ಇವತ್ತು ನಾನು ಸುಮಾರು 20 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿಯ ಒಂದು ಯುವಕರ ತಂಡ ಅವರು ಮಾಡತಕ್ಕಂಥ ಕೆಲಸ ನಾವೆಲ್ಲ ಮೆಚ್ಚಿ ಸಂತೋಷ ಪಡತಕ್ಕಂಥವ್ರು. ಜಾತಿ ಮತ ಇಲ್ಲ, ರಾಜಕೀಯ ಇಲ್ಲ, ಬಡವ ಬಲ್ಲಿದಂತ ಇಲ್ಲ, ಅವ ಇವ ಅಂತ ಹೇಳಿಕೊಂಡು ಜಗಳ ಇಲ್ಲ ನಮ್ಮೊಳಗೆ. ನಾವೆಲ್ಲ ಅಷ್ಟು ಸಂತೋಷದಲ್ಲಿ ಈ ದೇವಸ್ಥಾನದ ಬಗ್ಗೆ ಕೆಲಸ ಆಗುವುದನ್ನು ನೋಡುವಾಗ ನನಗಂತೂ ಮನಸ್ಸು ತುಂಬಿ ಬರ್ತದೆ. ಈಗ ನಾನು ಹೇಳಲಿಕ್ಕೆ ಹೊರಟಿರತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ಸವಣೂರು, ಪೊಡ್ಡಪಾಡಿ, ಕುದ್ಮಾರು, ಶಾಂತಿಮೋಗರೆ ಎಲ್ಲ ಒಂದು ಅಭಿವೃದ್ಧಿ ಪಥಕ್ಕೆ ಬಂದಿದೆ. ಬಂದದ್ದಕ್ಕೆ ಅದರಲ್ಲಿ ಅಂಗಾರರವರ ಪಾತ್ರ ಬಹಳ ಮುಖ್ಯ ಅಂತ ಹೇಳುವಂಥದ್ದನ್ನು ನನ್ನ ಹೇಳುವ ಉದ್ದೇಶ. ಈ ಒಂದು ಬ್ರಿಡ್ಜ್ ಇಲ್ಲಿ ಆಗುವುದಕ್ಕೆ ಮುಂಚಿನ ನಮ್ಮ ಕತೆ ಕೇಳಿದ್ರೆ ಸವಣೂರು ಕಡಬ ಸ್ಟೇಷನ್ಗೆ ಸೇರಿದಂಥ ಒಂದು ವ್ಯವಸ್ಥೆ. ಒಂದು ಯಾರಾದರೂ ಒಬ್ಬ ಆಕಸ್ಮಿಕವಾಗಿ ಸತ್ರೆ ಆ ದಿವಸ ನಮಗೆ ಹೆಣ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಮರು ದಿವಸ ಸಾಯಂಕಾಲ 5 ಗಂಟೆಗೆ ನಾವು ಪಂಜದಲ್ಲೇ ಹೋಗಿ ನಿಂತಿಗಲ್ಲಿಗೆ ಹೋಗಿ ಪಂಜಕ್ಕೆ ಹೋಗಿ ಕಡಬಕ್ಕೆ ಹೋಗೋದು, ಇಲ್ಲೇ ಹೋಗಿ ಪುತ್ತೂರಿಗೆ ಹೋಗಿ ಉಪ್ಪಿನಂಗಡಿಗೆ ಹೋಗಿ ಕಡಬಕ್ಕೆ ಹೋಗೋದು, ಅಲ್ಲಿಂದ ಪೊಲೀಸ್ನವರು ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನಾವು ಬರ್ತೇವೆ ಅಂತ ಹೇಳೋದು, ವಾಹನ ಕಳಿಸಿ ಅಂತ ಹೇಳೋದು, ನಾವು ನಮ್ಮ ಹೆಣ ಮರು ದಿವಸ ಸಂಜೆ 48 ಗಂಟೆಗಳ ಕಾಲ ನಮ್ಮ ಕಷ್ಟ ಅದು ಹೇಳಲಿಕ್ಕೆ ಕೊಡುದು. ಇವತ್ತು ಇವರೊಂದು ಬ್ರಿಡ್ಜ್ ನಮಗೆ ಇಲ್ಲಿ ಮಾಡಿಕೊಟ್ಟ ನಂತರದ ಒಂದು ಕಥೆಯನ್ನು ನಾವು ವಿವರಿಸಬೇಕು. ಇವತ್ತು ನನ್ನ ಮನೆ ಎದುರಿನಲ್ಲೇ ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಹೋಗತಕ್ಕಂಥ ಮಾರ್ಗ. ಮುಂಚೆ ದಿವಸಕ್ಕೆ ಒಂದು 50-60 ವಾಹನ ಹೋಗ್ತಿದ್ರೆ ಇವತ್ತು ಬೆಳಿಗ್ಗೆ 3:30 ಗಂಟೆಗೆ ಆದ್ರೆ ರಾತ್ರಿ 12 ಗಂಟೆಗೆ ಅಲ್ಲ ಒಂದು 500ರಿಂದ 1,000 ವಾಹನ ಈ ಮಾರ್ಗದಲ್ಲೇ ಸಂಚರಿಸುವಂತ ಒಂದು ವ್ಯವಸ್ಥೆ ನೋಡಿ. ಎಷ್ಟೊಂದು ಅಭಿವೃದ್ಧಿಗೆ ಒಂದು ಪ್ರತೀಕ ಅಂತ ಹೇಳುವಂಥದ್ದು ಒಂದು. ಎರಡನೇದ್ದು ನಮಗೆ ಈ ಅಣೆಕಟ್ಟು ಮಾಡಿಕೊಟ್ಟಂತ ಅಲ್ಲಿ ನಮಗೆ ಇಷ್ಟೊಂದು ನೀರು ಇಲ್ಲಿ ಆದ್ರೆ ಎಷ್ಟು ಅವರು ಹೇಳಿದಾಗೆ ಬೋರ್ವೆಲ್ಗಳೆಲ್ಲ ಖಂಡಿತವಾಗಿಯೂ ನಮಗೆ ನೀರಿನ ಬರ ಹೋಗುವಂತ ಒಂದು ಪರಿಸ್ಥಿತಿ ಕೂಡ ಅದು ಕೂಡ ಅಂಗಾರರವರ ಮತ್ತೊಂದು ಕೃತಜ್ಞ. ನಾನೀಗ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಮಗೆ ನೀವೊಂದು ಈಗಾಗಲೇ ಒಪ್ಪಿಕೊಂಡ ಏನು ಅಣೆಕಟ್ಟನ್ನು ಕಟ್ಟಿಕೊಟ್ರೆ ಧರೆಯನ್ನು ಕಟ್ಟಿಕೊಟ್ರೆ ನಾವು ಇದನ್ನು ಒಂದು ಪ್ರವಾಸೋದ್ಯಮದ ವ್ಯವಸ್ಥೆಗೆ ತರಬೇಕು ಅಂತ ಹೇಳುವಂಥದ್ದು ನನ್ನದೊಂದು ಆಸೆ. ಈ ಮುಂಭಾಗದಲ್ಲಿ ಅವರು ಕಟ್ಟಿದ ನಂತರ ಅಲ್ಲಿ ಒಂದು ಪಾರ್ಕ್ ಮಾಡಿ, ಅಥವಾ ಈಗಾಗಲೇ ನಮ್ಮ ಮೊನ್ನೆಯಿಂದ ನೀವು ನೋಡ್ಬೋದು ಇಲ್ಲಿ 1-2 ಬೋಟ್ಗಳು ಬಂದು ಜನ ಸೇರುವಂತ ವ್ಯವಸ್ಥೆ, ಅವರು ಸಂತೋಷ ಪಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿದ್ರೆ
ಜನ ಎಷ್ಟು ಆಕರ್ಷಕರಾಗಿದ್ದಾರೆ ಅಂತ. ಇವತ್ತು ಕೆಲವರಿಗೆಲ್ಲ ಫೋನ್ ಬರ್ತದಂತೆ, ನಾಳೆ ಶನಿವಾರ ಉಂಟಾ, ಒಟ್ಟು ಉಂಟಾ ಇಲ್ವಾ ಅಂತ ಹೇಳಿ ಅಂತೇಳಿ. ಅಂದ್ರೆ ಜನ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಅಂತೇಳಿ ನಿನ್ನೆಯಿಂದಲೇ ರೆಡಿ ಆಗತಕ್ಕಂಥ ಒಂದು ವ್ಯವಸ್ಥೆ. ಈ ಎಲ್ಲ ವ್ಯವಸ್ಥೆಗಳ ನಡುವಿನಲ್ಲಿ ನಮಗೆ ಸಂತೋಷ ತರುವಂಥದ್ದು ಏನು ಅಂತ ಹೇಳಿದ್ರೆ, ಸವಣೂರು ಮತ್ತು ಕುದ್ಮಾರು, ನಾವು ದಕ್ಷಿಣ ಜಿಲ್ಲೆ ಹೇಗೆ ದೇವಸ್ಥಾನಗಳ ನಾಡು ಅಂತ ಹೇಳ್ತೇವೋ ಹಾಗೆ ನಮ್ಮ ಸವಣೂರು ಮತ್ತು ಕುದ್ಮಾರು ಕೂಡ. ಸವಣೂರಿನಲ್ಲಿ 2 ದೇವಸ್ಥಾನ, ಕುದ್ಮಾರ್ನಲ್ಲಿ 2 ದೇವಸ್ಥಾನ, 2-3 ದೇವಸ್ಥಾನಗಳು ಈಗಾಗಲೇ ಜೀರ್ಣೋದ್ಧಾರ ಆಗಿದೆ. ಇನ್ನೊಂದು ಸದ್ಯದಲ್ಲಿ ಜೀರ್ಣೋದ್ಧಾರ ಆಗುವ ಸಾಧ್ಯತೆಯಲ್ಲಿ ಇರುವಾಗ ಈ ನಮ್ಮ ಕುದ್ಮಾರ ಶಾಂತಿಮುಖಿಯರ ದೇವಸ್ಥಾನಕ್ಕೆ ಇಲ್ಲಿ ಹೋಗತಕ್ಕಂಥ ರಾಜಮಾರ್ಗದಲ್ಲಿ ಹೋಗತಕ್ಕಂಥ ಜನಗಳನ್ನು ಒಂದು ಗಳಿಗೆ ನಿಲ್ಲಿಸಿ ಇದು ಎಂಥದ್ದು ಅಂತ ನೋಡಿ ಅವರು ಕೆಳಗೆ ಇಳಿಯತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳುವಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅಂತ ಹೇಳುತ್ತಾ, ಈ ಒಂದು ಎಲ್ಲ ವ್ಯವಸ್ಥೆಗಳಿಗೆ ನಮಗೆ ಸಹಕಾರ ಕೊಟ್ಟ 1-2 ಜನರನ್ನು ಕೂಡ ನಾನು ಇಲ್ಲಿ ನೆನಪು ಮಾಡಬೇಕು. ಒಂದನೇದಾಗಿ ರಾಕೇಶ್ ಕೆಡೆಂಜಿ ಇರ್ಬೋದು, ದಿನೇಶ ಮೆದು ಇರ್ಬೋದು, ಅಥವಾ ನಮ್ಮ ನಾಗೇಶ ಇರ್ಬೋದು. ಇವರೆಲ್ಲ ಸೇರಿ ಮಂತ್ರಿಗಳಿಗೆ ಮತ್ತು ಎಂಪಿಗಳಿಗೆ ನಮ್ಮ ಕಷ್ಟ ಸುಖಗಳನ್ನು ಮತ್ತು ಇಲ್ಲಿಯ ವ್ಯವಸ್ಥೆಗಳನ್ನು ನಡೆಸಿಕೊಂಡು ಬಂದಂತ ಒಂದು ವ್ಯವಸ್ಥೆ ನಮಗಂತೂ ಸಂತೋಷ ತಂದಿದೆ. ನೀವು ಇದನ್ನು ನಮಗೆ ಅನುದಾನವನ್ನು ಒದಗಿಸಿಕೊಟ್ರೆ ನಾವು ಒಂದು 2-3 ವರ್ಷದಲ್ಲಿ ಈ ಕುದ್ಮಾರ ಶಾಂತಿಮುಖಿಯರು ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಭೂಪಟದಲ್ಲಿ ಒಂದು ಗ್ರಾಮದಲ್ಲಿ ಕಾಣತಕ್ಕಂಥ ಒಂದು ವ್ಯವಸ್ಥೆಯನ್ನಾಗಿ ನಾವು ಸತೀಶ್ ಕುಮಾರ್ ಕಡೇಂಜಿ ಮತ್ತು ಈ ಊರಿನ ನಾಗರಿಕರೆಲ್ಲ ಸೇರಿಕೊಂಡು ಮಾಡಲಿಕ್ಕೆ ಬದ್ಧರಿದ್ದೇವೆ ಅಂತ ಹೇಳುವುದರೊಂದಿಗೆ ನಿಮ್ಮ ಹೆಸರನ್ನು ಕೂಡ ನಾವು ಶಾಶ್ವತವಾಗಿ ಈ ಪ್ರವಾಸೋದ್ಯಮದಲ್ಲಿ ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಅವಕಾಶ ಕೊಟ್ಟ ನಿಮಗೆಲ್ಲ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಎತ್ತರಕ್ಕೇರಿದವ ಸಣ್ಣವನಾಗಿ ಕಾಣುತ್ತಾನೆ ಎನ್ನುವ ಮಾತಿದೆ. ತಮ್ಮಂತವರ ಮಾರ್ಗದರ್ಶನ, ಉಪಸ್ಥಿತಿ ಇಂತಹ ಪುಣ್ಯ ಕಾರ್ಯಗಳಿಗೆ ಜೀವ ತುಂಬಿದೆ ಅನ್ನುವ ಮಾತನ್ನು ಉಲ್ಲೇಖಿಸುತ್ತಾ ಮನದಾಳದ ವಂದನೆಗಳು. ಇದೀಗ ಈ ಕಾರ್ಯಕ್ರಮದ ಅತಿಥಿಗಳಿಗೆ ಸ್ಮರಣಿಕೆಯನ್ನ ಇಟ್ಟು ಗೌರವಿಸಬೇಕು ಅಂತ ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸತೀಶಣ್ಣ ಗೌರವಾನ್ವಿತ ಅತಿಥಿಗಳಿಗೆ ಸ್ಮರಣಿಕೆಯನ್ನ ಇಟ್ಟು ಗೌರವಿಸಬೇಕು. ಶ್ರೀ ಮಾನ್ಯ ಸಚಿವರಿಗೆ ದೇಗುಲದ ಬ್ರಹ್ಮಕಲಶೋತ್ಸವದ ನೆನಪಿನ ಕಾಣಿಕೆ, ಅದೇ ರೀತಿ ಶ್ರೀ ಜಯಂತ ನಡುಬೈಲು, ಸಂಚಾಲಕರು ಅಕ್ಷಯ ಕಾಲೇಜ್ ಸಂಪ್ಯ, ಶ್ರೀ ಶಿವಪ್ರಸಾದ್ ಶೆಟ್ಟಿ ಕಿನಾರ, ಕಾರ್ಯದರ್ಶಿಗಳು ವ್ಯವಸ್ಥಾಪನಾ ಸಮಿತಿ ಮಹಾವಿಷ್ಣು ದೇವಸ್ಥಾನ ಮುಖ್ಯರು, ಶ್ರೀ ನೇಮನಗೌಡ ಮೂಲ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮುಖ್ಯನಾದ ಶ್ರೀ ಹರೀಶ್ ಆಚಾರ್ಯ ಅನುವಂಶೀಯ ಮೊತ್ತೇಸರು ಕೂಡ ಸ್ಮರಣಿಕೆಯನ್ನು ಗೌರವಿಸಬೇಕು. ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆಗಾಗಿ ಶ್ರೀ ಯಶೋಧರ ಕಡೆಲಿಕಟ್ಟ. ಶಾಂತಮುಗಿರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡವರು ಸಹಕಾರಿ ರತ್ನ, ನಮ್ಮೆಲ್ಲರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವಂತಹ ಗೌರವಾನ್ವಿತರಾದಂತಹ ಶ್ರೀ ಕೆ ಸೀತಾರಾಮಯ್ಯ ಸವಣೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಭರವಸೆಯ ಮಾತುಗಳನ್ನಾಡಿದ್ದು, ಖಂಡಿತವಾಗಿ ಮುಂದೊಂದು ದಿನ ಈ ಕ್ಷೇತ್ರವನ್ನು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ಖಂಡಿತವಾಗಿ ಈ ಕೆಲಸವನ್ನು ನಿರ್ವಹಿಸ್ತಾರೆ ಎಂಬ ಆಶಾಭಾವನದೊಂದಿಗೆ ಮಾತನಾಡಿದಂಥ ಘನ ಕರ್ನಾಟಕ ಸರ್ಕಾರದ ಗೌರವ ಸಚಿವರು ಆದಂಥ ಸೋಲಿಲ್ಲದ ಸರದಾರರಾದಂಥ ಎಸ್ ಅಂಗಾರ್ ಅವರಿಗೆ ಸೇರ್ತಕ್ಕಂಥ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಾಮಾಜಿಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುತ್ತಿರುವವರು ಶ್ರೀಯುತ ಜಯಂತ ನಡುಬೈಲು ಇವರು, ಸಂಚಾಲಕರು ಅಕ್ಷಯ ಕಾಲೇಜು ಸಂಪ್ಯ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೋರರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಉಪಸ್ಥಿತಿರುವಂತಹ ಶ್ರೀ ಶಿವಪ್ರಸಾದ್ ಶೆಟ್ಟಿ ಕಿನಾರ, ಕಾರ್ಯದರ್ಶಿ ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾವಿಷ್ಣು ದೇವಸ್ಥಾನ ಮುಗೇರು ಸವಣೂರು ಇವರಿಗೂ ಕೂಡ ಸೇರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಇನ್ನೂರರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿರುವಂತಹ ಶ್ರೀ ನೇಮನಗೌಡ ಅಂಬುಲ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಕುಕ್ಕೆನಾಥ ಬಾಲಸುಬ್ರಹ್ಮಣ್ಯ ದೇವಸ್ಥಾನ, ತಮ್ಮ ಕೂಡ ತಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅನುವಂಶ ಮುಕ್ತೇಶ್ವರಾದಂಥ ಹರೀಶ್ ಆಚಾರ್ಯ ಇವರಿಗೂ ಕೂಡ ಸೇರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇನ್ನೂರವರು ಯಾವತ್ತು ಮಾರ್ಗದರ್ಶನ ನೀಡುತ್ತಿರುವಂತಹ ಪ್ರವೀಣ್ ಕುಮಾರ್ ಕೆಳಜಿಗುತ್ತು, ಅನುವಂಶ ಮುಕ್ತೇಶ್ವರ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ.
ಯಾವತ್ತು ಈ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಿ ಸದಾ ಮಾರ್ಗದರ್ಶನ ನೀಡುತ್ತಿರುವಂತಹ ಈ ಆಡಳಿತ ಸಮಿತಿ ಅಧ್ಯಕ್ಷರು ಆದಂತಹ ಶ್ರೀ ಸತೀಶ್ ಕುಮಾರ್ ಕಣಿಚಿ ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನೇರವಾಗಿ ದೇಶ ವಿದೇಶಗಳಲ್ಲಿ ವೀಕ್ಷಣೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಗೌರವದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತಿರುವಂತಹ ರಾಕೇಶ್ ರೈ ಕೆಡಿಜಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ವಿದ್ಯಾಲಕ್ಷ್ಮಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಯಾದ ಅಶ್ವಿನಿ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸುಂದರೈ ಸವಣೂರು ಉಪಸ್ಥಿತರಿದ್ದಾರೆ, ಜಯಸೂರ್ಯ ಮಾಧುಡಿ ಅವರು ಉಪಸ್ಥಿತರು, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಸೇರ್ತಕ್ಕಂಥ ಎಲ್ಲ ಭಗವದ್ಭಕ್ತರಿಗೆ ಮತ್ತೊಮ್ಮೆ ಸಮಿತಿಯ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಸೇವೆಯಲ್ಲಿ ನಮ್ಮೊಟ್ಟಿಗೆ ಸ್ವಯಂ ಸೇವಕರಾಗಿ ತೊಡಗಿಸಿಕೊಂಡವರು ಶ್ರೀ ಷಣ್ಮುಖ ದೇವಸ್ಥಾನ ಕಾಂಚನ ಪೆರ್ಲಾ ಸ್ವಯಂ ಸೇವಕರಾಗಿ ನಮ್ಮೊಟ್ಟಿಗೆ ಇವತ್ತು ಭಾಗಿಗಳಾಗಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದೆ ಸೇರಿರ್ತಕ್ಕಂಥ ಸರ್ವ ಭಕ್ತರಿಗೆ ವ್ಯವಸ್ಥೆ ಇದೆ. ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.